जय राम जय कुंजली यशोदनंदन ब्रजमोर यशोदनंदन ब्रजमोर कुंजली हरे हरे कृष्ण 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 हरे 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 राम 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 हरे 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 कृष्ण ಹರೇ ಕೃಷ್ಣ. ಎಲ್ಲರಿಗೂ ಕೇಳಿಸ್ತಾ ಇದೆಯಾ ನಾನು ಮಾತಾಡೋದು? ಕೇಳಿಸ್ತಾ ಇದೆ ಪ್ರಭುಜಿ. ಕೇಳಿಸ್ತಾ ಇದೆ. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮಗಳು. ಪ್ರಣಾಮಗಳು. ಏನ್ ಡಿಸ್ಕಸ್ ಮಾಡ್ತಾ ಇದ್ವಿ ಹೋದ ವಾರ ಎಲ್ಲ? ಯಾವ ಟಾಪಿಕ್ ಡಿಸ್ಕಸ್ ಮಾಡ್ತಾ ಇದ್ವಿ? ಗರ್ಭಸ್ಥ ಶಿಶುವಿನಲ್ಲಿ ಕೃಷ್ಣನ ಪ್ರಾರ್ಥನೆಗಳು, ದೇವತೆಗಳ ಯಾವ ಶ್ಲೋಕದವರೆಗೂ ಹೋಗಿದೆ? 33 ಆಗಿದೆ ಪ್ರಭುಜಿ. 33 ಆಗಿದೆಯಾ? 34 ಮಾಡ್ಬೇಕಲ್ವಾ? ಅಧ್ಯಾಯ 2 34. ಓಕೆ. ಸೊ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ತಿಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇಂದಿನ ತರಗತಿಗೆ ಬಂದಿದ್ದಕ್ಕೆ. ಇಂದಿನ ತರಗತಿಯನ್ನು 34ನೇ ಶ್ಲೋಕದಿಂದ ಮುಂದುವರಿಸ್ಕೊಂಡು ಹೋಗೋಣ. ಗರ್ಭಸ್ಥ ಶಿಶುವಿನಲ್ಲಿ ದೇವತೆಗಳ, ಗರ್ಭಸ್ಥ ಶಿಶುವಾದ ಶ್ರೀಕೃಷ್ಣನಲ್ಲಿ ದೇವತೆಗಳ ಪ್ರಾರ್ಥನೆಗಳು. ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ ಎಲ್ರಿಗೂ? ಕಾಣಿಸ್ತಾ ಇದೆ ಗುರುಜಿ. ಹರೇ ಕೃಷ್ಣ, ಧನ್ಯವಾದಗಳು. ಸತ್ವಂ ವಿಶುದ್ಧಂ ಶ್ರಯತೆ ಭವಾನ್ ಸ್ಥಿತೌ ಶರೀರಿಣಾಂ ಶ್ರೇಯ ಉಪಾಯನಂ ವಪುಃ ವೇದ ಕ್ರಿಯಾ ಯೋಗ ತಪಃ ಸಮಾಧಿಭಿಃ ಸ್ತವಾರ್ಹಣಂ ಯೇನ ಜನ ಸಮೀಹತೆ. ಈಗ ರಿಪೀಟ್ ಮಾಡೋಣ. ಸತ್ವಂ ವಿಶುದ್ಧಂ ಶ್ರಯತೆ ಭವಾನ್ ಸ್ಥಿತೌ. ಸತ್ವಂ ವಿಶುದ್ಧಂ ಶ್ರಯತೆ ಭವಾನ್ ಸ್ಥಿತೌ. ಸತ್ವಂ ವಿಶುದ್ಧಂ ಶ್ರಯತೆ ಭವಾನ್ ಸ್ಥಿತೌ.
सत्वं विशुद्धं श्रयते भवान् स्थितौ शरीरिणां श्रेयः उपायनं वपुः शरीरिणां श्रेय उपायनं वपुः ಎಲ್ಲರೂ ರಿಪೀಟ್ ಮಾಡಿ. ಶರೀರಿಣಾಂ ಶ್ರೇಯಃ ಉಪಾಯನಂ ವಪುಃ. शरीरिणां श्रेय उपायनं वपुः ವೇದಕ್ರಿಯಾ ಯೋಗ ತಪಃ ಸಮಾಧಿಭಿಃ. वेदक्रिया योग तपः समाधिभिः ವೇದಕ್ರಿಯಾ ಯೋಗಃ ತಪಃ ಸಮಾಧಿಭಿಃ. वेदक्रिया योग तपः समाधिभिः ಸ್ತವಾರ್ಹಣಂ ಯೇನ ಜನಃ ಸಮೀಹತೆ. स्तवार्हणं येन जनाः समीहते ಸ್ತವಾರ್ಹಣಂ ಯೇನ ಜನಃ ಸಮೀಹತೆ. स्तवार्हणं येन जनः समीहते ಸತ್ವಂ ವಿಶುದ್ಧಂ ಶ್ರಯತೆ ಭವಾನ್ ಸ್ಥಿತೌ ಶರೀರಿಣಾಂ ಶ್ರೇಯ ಉಪಾಯನಂ ವಪುಃ. ಸತ್ವಂ ವಿಶುದ್ಧಂ ಶ್ರಯತೆ ಭವಾನ್ ಸ್ಥಿತೌ ಶರೀರಿಣಾಂ ಶ್ರೇಯ ಉಪಾಯನಂ ವಪುಃ. ಸತ್ವಂ ವಿಶುದ್ಧಂ ಶ್ರಯತೆ ಭವಾನ್ ಸ್ಥಿತೌ ಶರೀರಿಣಾಂ ಶ್ರೇಯ ಉಪಾಯನಂ ವಪುಃ. ಸತ್ವಂ ವಿಶುದ್ಧಂ ಶ್ರಯತೆ ಭವಾನ್ ಸ್ಥಿತೌ ಶರೀರಿಣಾಂ ಶ್ರೇಯ ಉಪಾಯನಂ ವಪುಃ. ವೇದಕ್ರಿಯಾ ಯೋಗ ತಪಃ ಸಮಾಧಿಭಿಃ ಸ್ತವಾರ್ಹಣಂ ಯೇನ ಜನಃ ಸಮೀಹತೆ. ವೇದ ಕ್ರಿಯಾ ಯೋಗ ತಪಃ ಸಮಾಧಿಭಿಃ ಸ್ತವಾರ್ಹಣಂ ಯೇನ ಜನಃ ಸಮೀಹತೆ. ವೇದಕ್ರಿಯಾ ಯೋಗ ತಪಃ ಸಮಾಧಿಭಿಃ ಸ್ತವಾರ್ಹಣಂ ಯೇನ ಜನಃ ಸಮೀಹತೆ. ವೇದ ಕ್ರಿಯಾ ಯೋಗ ತಪಃ ಸಮಾಧಿಭಿಃ ಸ್ತವಾರ್ಹಣಂ ಯೇನ ಜನಃ ಸಮೀಹತೆ. ಸತ್ವಂ ಅಸ್ತಿತ್ವವನ್ನು, ಸತ್ವಂ ಅಸ್ತಿತ್ವವನ್ನು, ವಿಶುದ್ಧಂ ತ್ರಿಗುಣಗಳನ್ನು ಮೀರಿ, ವಿಶುದ್ಧ ಗುಣಗಳನ್ನು ಮೀರಿ, ಅಲೌಕಿಕವಾದ, ಅಲೌಕಿಕವಾದ, ಶ್ರಯತೆ ಸ್ವೀಕರಿಸುವೆ, ಶ್ರಯತೆ ಸ್ವೀಕರಿಸುವೆ, ಭವಾನ್ ಪೂಜ್ಯನಾದ ನೀನು, ಭವಾನ್ ಪೂಜ್ಯನಾದ ನೀನು, ಸ್ಥಿತೌ ಈ ಲೌಕಿಕ ಜಗತ್ತನ್ನು ನಿರ್ವಹಿಸುವ ಕಾಲದಲ್ಲಿ, ಸ್ಥಿತೌ ಈ ಲೌಕಿಕ ಜಗತ್ತನ್ನು ನಿರ್ವಹಿಸುವ ಕಾಲದಲ್ಲಿ, ಶರೀರಿಣಾಂ ಎಲ್ಲ ಜೀವಿಗಳ, ಶರೀರಿನ ಎಲ್ಲ ಜೀವಿಗಳ, ಶ್ರೇಯ ಪರಮ ಮಂಗಲಕರ, ಶ್ರೇಯ ಪರಮ ಮಂಗಳಕರ, ಉಪಾಯನಂ ಲಾಭಕ್ಕಾಗಿ, ಉಪಾಯನ ಲಾಭಕ್ಕಾಗಿ, ಲಾಭಕ್ಕಾಗಿ, ವಪುಹು ದಿವ್ಯ ರೂಪ ಅಥವಾ ಶರೀರವನ್ನು, ವಪುಹು ದಿವ್ಯ ರೂಪ ಅಥವಾ ಶರೀರವನ್ನ, ವೇದಕ್ರಿಯಾ ವೇದಗಳ ನಿರ್ದೇಶನಕ್ಕೆ ಅನುಗುಣವಾದ ಧಾರ್ಮಿಕ ಆಚರಣೆ, ವೇದಕ್ರಿಯಾ ವೇದಕ್ರಿಯಾ ವೇದಗಳ ನಿರ್ದೇಶನಕ್ಕೆ ಅನುಗುಣವಾದ ಧಾರ್ಮಿಕ ಆಚರಣೆ, ಯೋಗ ಭಕ್ತಿಯ ಅಭ್ಯಾಸ, ಯೋಗ ಭಕ್ತಿಯ ಅಭ್ಯಾಸ, ತಪಃ ತಪಶ್ಚರ್ಯೆ, ತಪಃ ತಪಶ್ಚರ್ಯೆ, ಸಮಾಧಿಭಿಃ ಅಲೌಕಿಕ ಅಸ್ತಿತ್ವದಲ್ಲಿ ಮಗ್ನತೆಗಳಿಂದ, ಸಮಾಧಿಭಿಃ ಅಲೌಕಿಕ ಅಸ್ತಿತ್ವದಲ್ಲಿ ಮಗ್ನತೆಗಳಿಂದ, ತವ ನಿನ್ನ, ತವ ನಿನ್ನ, ಅರ್ಹಣಂ ಪೂಜೆಯನ್ನು, ಅರ್ಹಣಂ ಪೂಜೆಯನ್ನು, ಏನ ಅಂತಹ ಕ್ರಿಯೆಗಳಿಂದ, ಅಂತಹ ಕ್ರಿಯೆಗಳಿಂದ ಜನಃ ಮಾನವ ಸಮುದಾಯವು, ಜನ ಮಾನವ ಸಮುದಾಯವು ಸಮೀಹತೆ ಸಲ್ಲಿಸುವುದು, ಸಮೀಹತೆ ಸಲ್ಲಿಸುವುದು, ನಿನಗೆ ಅದರ ಋಣವನ್ನು. ನಿನಗೆ ಅದರ ಋಣವನ್ನು. ಹೇ ಪ್ರಭುವೇ, ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಓದ್ಲಿಕ್ಕೆ ಮನಸ್ಸಿದ್ದವರು ಹ್ಯಾಂಡ್ ರೈಸ್ ಮಾಡಿ. ಅನುವಾದ. ಹೇ ಪ್ರಭುವೇ, ನೀನು ಪಾಲನೆಯ ಕಾಲದಲ್ಲಿ ಭೌತಿಕ ಪ್ರಕೃತಿಗಳಿಗೆ ಅತೀತವಾದ ದಿವ್ಯ ಶರೀರಗಳೊಂದಿಗೆ ಎಷ್ಟೋ ಅವತಾರಗಳನ್ನು ಅಭಿವ್ಯಕ್ತಪಡಿಸುವೆ. ನೀನು ಹೀಗೆ ಆವಿರ್ಭವಿಸಿದಾಗ ಕರ್ಮಕಾಂಡದ ವೈದಿಕ ಕಾರ್ಯಗಳನ್ನು, ಹಠಯೋಗವನ್ನು, ವ್ರತಗಳನ್ನು, ತಪಸ್ಸುಗಳನ್ನು ಮತ್ತು ಅಂತಿಮವಾಗಿ ನಿನ್ನ ಯೋಚನೆಯಲ್ಲೇ ಧ್ಯಾನ ಮಗ್ನತೆ ಇರತಕ್ಕ ಸಮಾಧಿಯನ್ನು ಆಚರಿಸಲು ಜೀವಿಗಳಿಗೆ ಕಲಿಸುವೆ.
ಆ ಮೂಲಕ ಅವರಿಗೆ ಒಳ್ಳೆಯ ಭಾಗ್ಯಗಳನ್ನೆಲ್ಲ ನೀಡುವೆ. ಹೀಗೆ ನೀನು ವೇದದ ತತ್ವಗಳಿಂದ ಆರಾಧನೆಗೊಳ್ಳುವೆ. ರಿಪೀಟ್ ಮಾಡೋಣ. ಹೇ ಪ್ರಭುವೆ, ನಿನ್ನ ಪಾಲನೆಯ ಕಾಲದಲ್ಲಿ ಹೇ ಪ್ರಭುವೇ, ನಿನ್ನ ಪಾಲನೆಯ ಕಾಲದಲ್ಲಿ ಕಾಲದಲ್ಲಿ ಭೌತಿಕ ಪ್ರಕೃತಿಗಳಿಗೆ ಅತೀತವಾದ ದಿವ್ಯ ಶರೀರಗಳೊಂದಿಗೆ ಭೌತಿಕ ಪ್ರಕೃತಿಗಳಿಗೆ ಅತೀತವಾದ ದಿವ್ಯ ಶರೀರಗಳೊಂದಿಗೆ ಎಷ್ಟೋ ಅವತಾರಗಳನ್ನು ಅಭಿವ್ಯಕ್ತಪಡಿಸುವೆ. ಎಷ್ಟೋ ಅವತಾರಗಳನ್ನು ಅಭಿವ್ಯಕ್ತಪಡಿಸುವೆ. ನೀನು ಹೀಗೆ ಆವಿರ್ಭವಿಸಿದಾಗ ನೀನು ಹೀಗೆ ಆವಿರ್ಭವಿಸಿದಾಗ ಕರ್ಮಕಾಂಡದ ವೈದಿಕ ಕಾರ್ಯಗಳನ್ನು ಕರ್ಮಕಾಂಡದ ವೈದಿಕ ಕಾರ್ಯಗಳನ್ನು, ಹಠಯೋಗವನ್ನು, ವ್ರತಗಳನ್ನು, ಹಠಯೋಗವನ್ನು, ವ್ರತಗಳನ್ನು, ತಪಸ್ಸುಗಳನ್ನು ಮತ್ತು ಅಂತಿಮವಾಗಿ ನಿನ್ನ ಯೋಚನೆಯಲ್ಲಿ ಧ್ಯಾನ ಮಗ್ನತೆ ಇರತಕ್ಕ ಸಮಾಧಿಯನ್ನು ಆಚರಿಸಲು ಜೀವಿಗಳಿಗೆ ಕಲಿಸುವೆ. ಆ ಮೂಲಕ ಅವರಿಗೆ ಒಳ್ಳೆಯ ಭಾಗ್ಯಗಳನ್ನೆಲ್ಲ ನೀಡುವೆ. ಹೀಗೆ ನೀನು ವೇದದ ತತ್ವಗಳಿಂದ ಆರಾಧನೆಗೊಳ್ಳುವೆ. ಭಾವಾರ್ಥ ಕಾಂತಮಣಿ ಮಾತಾಜಿ ಓದ್ತೀರಾ? ಓದ್ತೀನಿ ಮಾತಾಜಿ. ಪ್ರಭುಜಿ, ಓದಿ ಮಾತಾಜಿ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ 18.3 ಯಜ್ಞ ದಾನ ತಪ ಕರ್ಮ ನಾತ್ಯಾಜ್ಯಂ. ವೈದಿಕ ಹೋಮ ಕರ್ಮಗಳು, ದಾನ, ತಪಸ್ಸು ಮತ್ತು ಇತರ ನಿಯತವಾದ ಕರ್ತವ್ಯಗಳನ್ನು ಎಂದಿಗೂ ಬಿಟ್ಟು ಬಿಡಬಾರದು. ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಂ 18.5. ವ್ಯಕ್ತಿಯು ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಿ ಅದೆಷ್ಟೇ ಮುಂದುವರೆದಿದ್ದರೂ ಅವನು ವೈದಿಕ ತತ್ವಗಳನ್ನು ಆಚರಿಸಲೇಬೇಕು. ತೀರ ಕೆಳಗಿನ ನೆಲೆಯಲ್ಲಿರುವ ಕರ್ಮಿಗಳು ಕೂಡ ಭಗವಂತನಿಗಾಗಿ ಕರ್ಮವನ್ನು ಮಾಡುವಂತೆ ಉಪದೇಶಿಸಲಾಗಿದೆ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಶ್ಲೋಕೋಯಂ ಕರ್ಮಬಂಧನಃ ಗೀತಾ 3.9. ವಿಷ್ಣುವಿಗೋಸ್ಕರ ಯಜ್ಞರೂಪವಾದ ಕರ್ಮವನ್ನು ಮಾಡಲೇಬೇಕು. ಅದಲ್ಲವಾದರೆ ಕರ್ಮವು ಒಬ್ಬನನ್ನು ಈ ಭೌತಿಕ ಜಗತ್ತಿಗೆ ಬಂಧಿಸುತ್ತದೆ. ಯಜ್ಞಾರ್ಥಾತ್ ಕರ್ಮಣಃ ಎಂಬ ಶಬ್ದಗಳು ಸೂಚಿಸುವುದೇನೆಂದರೆ, ಎಲ್ಲಾ ಬಗೆಯ ಕರ್ತವ್ಯಗಳನ್ನು ಆಚರಿಸುವಾಗ ಈ ಕರ್ತವ್ಯಗಳನ್ನು ಪರಮಪ್ರಭುವನ್ನು ತೃಪ್ತಿಗೊಳಿಸುವುದಕ್ಕಾಗಿ ಮಾಡಬೇಕಾದುದೆಂದು ವ್ಯಕ್ತಿಯು ನೆನಪಿನಲ್ಲಿಡಬೇಕು. ಸ್ವಕರ್ಮಣ ತಮರ್ಚ. ವೇದ ತತ್ವಗಳ ಪ್ರಕಾರ ಮಾನವ ಸಮಾಜದ ವಿಭಾಗಗಳು ಇರಬೇಕು. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ಇರಬೇಕು. ಮತ್ತು ಪ್ರತಿಯೊಬ್ಬನು ದೇವೋತ್ತಮ ಪರಮಪುರುಷನನ್ನು ಅರ್ಚಿಸಲು ಕಲಿಯಬೇಕು. ತಮ್ ಅಭರ್ಚ್ಯ. ಇದು ನಿಜವಾದ ಮಾನವ ಸಮಾಜವಾಗಿದೆ. ಮತ್ತು ಈ ವ್ಯವಸ್ಥೆಯಲ್ಲಾದರೆ ನಾವು ಪ್ರಾಣಿಗಳ ಸಮಾಜವಾಗಿ ಉಳಿಯುತ್ತೇವೆ. ಪ್ರಭುಜಿ ಸಾಕ? ಪ್ರಭುಜಿ ಓದ್ಬೇಕಾ? ಉಮಾದೇವಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಓದ್ತೀನಿ. ಓದಿ ಮಾತಾಜಿ. ಶ್ರೀಮದ್ ಭಾಗವತದಲ್ಲಿ ಮಾನವ ಸಮಾಜದ ಆಧುನಿಕ ಚಟುವಟಿಕೆಗಳನ್ನು ಗೋಕರ ಅಂದರೆ ಹಸುಗಳ ಮತ್ತು ಕತ್ತೆಗಳ ಚಟುವಟಿಕೆಗಳೆಂದು ವರ್ಣಿಸಲಾಗಿದೆ. ಸಾ ಏವ ಗೋಕರಃ. ಪ್ರತಿಯೊಬ್ಬರು ಆರ್ಥಿಕ ಮತ್ತು ರಾಜನೈತಿಕ ಪ್ರಗತಿಗಾಗಿ ಸಮಾಜ ಮೈತ್ರಿ ಮತ್ತು ಪ್ರೇಮಗಳನ್ನು ಒಳಪಡಿಸಿಕೊಂಡು ಜೀವನದ ದೈಹಿಕ ಕಲ್ಪನೆಯಲ್ಲಿಯೇ ವರ್ತಿಸುತ್ತಿದ್ದಾನೆ. ಹೀಗೆ ಎಲ್ಲ ಚಟುವಟಿಕೆಗಳಿಗೂ ಅಜ್ಞಾನದಲ್ಲಿ ಕಾರ್ಯಗತವಾಗುತ್ತವೆ. ಆದ್ದರಿಂದ ಪರಮಪುರುಷನು ವೇದ ತತ್ವಗಳಿಗೆ ಅನುಸಾರವಾಗಿ ನಡೆದುಕೊಳ್ಳುವುದು ಹೇಗೆ ಎಂಬುದನ್ನು ನಮಗೆ ಕಲಿಸುವುದಕ್ಕಾಗಿ ಬರುವನು. ಈ ಕಲಿಯುಗದಲ್ಲಿ ದೇವೋತ್ತಮ ಪರಮಪುರುಷನು ಶ್ರೀ ಚೈತನ್ಯ ಮಹಾಪ್ರಭುವಾಗಿ ಆವಿರ್ಭವಿಸಿದನು. ಮತ್ತು ಈ ಯುಗದಲ್ಲಿ ಜನರು ಅಷ್ಟೊಂದು ಪತಿತರಾದುದರಿಂದ ವೈದಿಕ ಚಟುವಟಿಕೆಗಳನ್ನು ವ್ಯವಸ್ಥಿತವಾಗಿ ಆಚರಿಸಲು ಸಾಧ್ಯವಾಗದು ಎಂದು ಬೋಧಿಸಿದನು. ಅವನ ಶಾಸ್ತ್ರಗಳಿಂದ ಈ ಕೆಳಗಿನ ಸಮರ್ಥನೆಯನ್ನು ಉದಾಹರಿಸಿದನು. ಹರೇರ್ನಾಮ ಹರೇರ್ನಾಮ ಹರೇರ್ನಾಮೇನ ಕೇವಲಂ ಕಲೋ ನಾಸ್ತೇವ ಗತಿರನ್ಯತಾ. ಓದ್ಲ ಮತ್ತು ಪ್ರಭುಜಿ ಸಾಕ? ಓದಿ ಮಾತಾಜಿ.
ಕಲಹದ ಮತ್ತು ಕುಹಕದ ಈ ಯುಗದಲ್ಲಿ ಉದ್ಧಾರದ ಒಂದೇ ಒಂದು ಸಾಧನವೆಂದರೆ ಭಗವಂತನ ಪುಣ್ಯನಾಮದ ಕೀರ್ತನೆಯಾಗಿದೆ. ಬೇರೆ ಮಾರ್ಗವಿಲ್ಲ. ಆದ್ರಿಂದ ಕೃಷ್ಣ ಪ್ರಜ್ಞೆಯ ಆಂದೋಲನವು ಹರೇ ಕೃಷ್ಣ ಮಂತ್ರವನ್ನು ಹೇಗೆ ಕೀರ್ತಿಸಬೇಕೆಂಬುದನ್ನು ಲೋಕದಲ್ಲೆಲ್ಲ ಜನರಿಗೆ ಹೇಳಿಕೊಡುತ್ತದೆ ಮತ್ತು ಇದು ಎಲ್ಲೆಡೆಗಳಲ್ಲಿ ಎಲ್ಲ ವೇಳೆಗಳಲ್ಲಿ ಬಹಳ ಪರಿಣಾಮಕಾರಿ ಎಂದು ರುಜುವಾಗಿದೆ. ದೇವೋತ್ತಮ ಪರಮಪುರುಷನು ತನ್ನನ್ನು ಅರಿತುಕೊಳ್ಳಲು ಉದ್ದೇಶಗೊಂಡಿರುವ ವೇದ ತತ್ವಗಳು ನಮಗೆ ಪ್ರಭುಜಿ ಕಲಿಸಿಕೊಡಲು ಆವಿರ್ಭವಿಸುತ್ತಾನೆ. ವೇದಶ್ಯ ಸರ್ವೇರಃ ಮೇವ ವೇದ್ಯೇ. ಕೃಷ್ಣನ ಮತ್ತು ಚೈತನ್ಯ ಮಹಾಪ್ರಭುಗಳು ಆವಿರ್ಭವಿಸಿದಾಗ ಅವರು ಶುದ್ಧ ಸತ್ವ ಶರೀರಗಳಲ್ಲಿ ಆವಿರ್ಭವಿಸಿದರೆಂದು ನಾವು ಯಾವಾಗಲೂ ತಿಳಿದಿರಬೇಕು. ಕೃಷ್ಣನ ಅಥವಾ ಚೈತನ್ಯ ಮಹಾಪ್ರಭುಗಳ ಶರೀರವು ನಮ್ಮೆದುರು ಹಾಗೆ ಭೌತಿಕ ಶರೀರವೆಂದು ನಮ್ಮದರ ಹಾಗೆ ಭೌತಿಕ ಶರೀರವೆಂದು ಒಬ್ಬನು ತಪ್ಪೆಣಿಸಬಾರದು. ಏಕೆಂದರೆ ಕೃಷ್ಣನು ಮತ್ತು ಚೈತನ್ಯ ಮಹಾಪ್ರಭುಗಳು ಸಮಗ್ರ ಮಾನವ ಸಮಾಜದ ಹಿತಕ್ಕಾಗಿ ಅವಶ್ಯವಿದ್ದಂತೆ ಆವಿರ್ಭವಿಸಿದರು. ಮಾನವ ಸಮಾಜವು ನಿಜವಾಗಿಯೂ ಲಾಭ ಪಡೆಯುವಂತೆ ಅದನ್ನು ಆಧ್ಯಾತ್ಮಿಕ ಹಂತಕ್ಕೆ ಏರಿಸಲು ಭಗವಂತನು ಅವ್ಯಾಜ ಕರುಣೆಯಿಂದ ಬೇರೆ ಬೇರೆ ಯುಗಗಳಲ್ಲಿ ತನ್ನ ಮೂಲದ ಶುದ್ಧ ಸತ್ವದ ದಿವ್ಯ ಶರೀರದಲ್ಲಿ ಆವಿರ್ಭವಿಸಿದನು. ದುರಾದೃಷ್ಟದಿಂದ ಆಧುನಿಕ ರಾಜಕಾರಣಿಗಳು ಮತ್ತು ಇತರ ಜನನಾಯಕರು ಜೀವನದ ದೈಹಿಕ ಸೌಕರ್ಯಗಳಿಗೆ ಪ್ರಾಧಾನ್ಯ ಕೊಡುತ್ತಾರೆ. ಯಸ್ಯಾತ್ಮ ಬುದ್ಧಿ ಕುಣಪೆ ತ್ರಿಧಾತುಕೆ ಮತ್ತು ತಾವು ವಿವಿಧವಾದ ಅಲಂಕಾರಿಕ ಭಾಷೆಗಳಲ್ಲಿ ವರ್ಣಿಸತಕ್ಕ ಬೇರೆ ಬೇರೆ ವಾದಗಳಲ್ಲಿ ಚಟುವಟಿಕೆಗಳಲ್ಲಿ ಕೇಂದ್ರೀಕೃತರಾಗುತ್ತಾರೆ. ಪ್ರಪಂಚ ಸ್ವಲ್ಪ ಮೇಲ್ ಮಾಡಿ ಆಗಿದೆ ಪ್ರಪಂಚ. ಪ್ರಮುಖವಾಗಿ ನಾವು ಭಗವದ್ಗೀತೆಯಿಂದ ಕಲಿತುಕೊಳ್ಳಬೇಕು. ಅದು ಎಲ್ಲ ಒಂದು ಲೈನ್ ಬಿಟ್ಬಿಟ್ಟ ಮಾತ್ರ ಪ್ರಭುಜಿ. ಪ್ರಮುಖವಾಗಿ ಅಂತಹ ಚಟುವಟಿಕೆಗಳು ಪಾಶವಿಕವಾಗಿವೆ. ಸ ಏವ ಗೋಕರಃ ಹೇಗೆ ವರ್ತಿಸಬೇಕೆಂಬುದನ್ನು ನಾವು ಭಗವದ್ಗೀತೆಯಿಂದ ಕಲಿತುಕೊಳ್ಳಬೇಕು. ಅದು ಮಾನವ ತಿಳುವಳಿಕೆಗಾಗಿ ಪ್ರತಿಯೊಂದನ್ನು ವಿವರಿಸುತ್ತದೆ. ಹೀಗೆ ನಾವು ಈ ಕಲಿಯುಗದಲ್ಲಿಯೂ ಸುಖಿಗಳಾಗಬಹುದು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು ಮಾತಾಜಿ. ಏನ್ ತಿಳಿತಿ ಶ್ಲೋಕದಿಂದ? ಎಲ್ಲ ಸೈಲೆಂಟ್ ಆಗಿದ್ದೀರಂದ್ರೆ ಲಂಚ್ ಆದ್ಮೇಲೆ ಎಲ್ಲರೂ ಸೈಲೆಂಟ್ ಆಗಿದ್ದೀರಂತ, ಊಟ ಆದ್ಮೇಲೆ. ನಂಗೆ ಹತ್ರ ಇದನ್ನ ಕಾಣಬೇಕಾಗಲ್ಲ. ಓಕೆ, ಇಲ್ಲಿ ದೇವಕಿಯ ಗರ್ಭದಲ್ಲಿರುವ ಭಗವಂತನಾದ ಶ್ರೀಕೃಷ್ಣನನ್ನು ಕುರಿತು ದೇವತೆಗಳು ಪ್ರಾರ್ಥನೆಗಳು ಸಲ್ಲಿಸ್ತಾ ಇದ್ದಾರೆ. ಈಗಾಗಲೇ ನಾವು ಶ್ಲೋಕಗಳನ್ನು ನೋಡಿದ್ದೇವೆ. ಇದು 34ನೇ ಶ್ಲೋಕ, 20ನೇ 2ನೇ ಅಧ್ಯಾಯದ 10ನೇ ಕಂಟು, 2ನೇ ಅಧ್ಯಾಯ 4ನೇ ಶ್ಲೋಕ ಇವತ್ತು ನೋಡ್ತಾ ಇದ್ದೇವೆ. ಇಲ್ಲಿ ಈ ಶ್ಲೋಕದಲ್ಲಿ ಭಗವಂತನ ರೂಪ ಐಹಿಕ ಪ್ರಕೃತಿಯ ಗುಣಗಳಿಗೆ ಹೇಗೆ ಅತೀತವಾಗಿದೆ, ಅಂದ್ರೆ ಬೇರೆಯಾಗಿದೆ, ಮತ್ತು ಜೀವಿಗಳ ಕಲ್ಯಾಣಕ್ಕಾಗಿ ಹೇಗೆ ಭಗವಂತನ ರೂಪ ಪ್ರಕಟವಾಗುತ್ತದೆ, ಆಧ್ಯಾತ್ಮಿಕ ಪ್ರಕಟವಾಗುತ್ತೆ ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಸೊ ದೇವತೆಗಳೇನು ಹೇಳ್ತಾ ಇದ್ದಾರೆ? ಮೊದಲನೇದಾಗಿ ಸತ್ವಂ ವಿಶುದ್ಧಂ ಶ್ರಯತೆ ಭವಾನ್ ಸ್ಥಿತವು ಅಂತ ಇದ್ದಾರೆ. ಸತ್ವಂ ವಿಶುದ್ಧಂ ಶ್ರಯತೆ ಭವಾನ್ ಸ್ಥಿತವು ಅಂತ. ಸೊ ಅಂದ್ರೆ ಭಗವಂತ ನೀನು ಈ ಜಗತ್ತಿನ ಸ್ಥಿತಿ ಅಂದ್ರೆ ಪಾಲನೆಗಾಗಿ, ಸ್ಥಿತಿ ಮತ್ತು ಸ್ಥಿತಿಗಳ ಅಂದ್ರೆ ಪಾಲನೆಯನ್ನು ಮಾಡ್ಲಿಕ್ಕೋಸ್ಕರ ಈ ಜಗತ್ತನ್ನು ಪಾಲನೆಯನ್ನು ಮಾಡ್ಲಿಕ್ಕೋಸ್ಕರ ವಿಶುದ್ಧ ಸತ್ವಗುಣವನ್ನು ಆಶ್ರಯಿಸಿ ಪ್ರಕಟವಾಗುತ್ತೆಯೇ. ಸತ್ವ ವಿಶುದ್ಧಂ, ವಿಶುದ್ಧವಾದ ಸತ್ವಗುಣ ಅಂದ್ರೆ
ಶುದ್ಧ ಸತ್ವಗುಣದಲ್ಲಿ ಶ್ರೇಯತೆ ಭವಾನ್ ಸ್ಥಿತವು ಅಂದ್ರೆ ಬರ್ತಾನೆ, ಭಗವಂತನು ಆವಿರ್ಭವಿಸ್ತಾನೆ, ಪ್ರಕಟವಾಗುತ್ತಾನೆ. ನಂತರ ಶರೀರಿಣಾಂ ಶ್ರೇಯ ಉಪಾಯನಂ ಒಪ್ಪುಹು ಅಂದ್ರೆ ಈ ನಿನ್ನ ದಿವ್ಯ ಶರೀರ, ಶರೀರಿಣಾಂ ಅಂದ್ರೆ ದಿವ್ಯ ಶರೀರವು ಸಮಸ್ತ ದೇಹಧಾರಿಗಳಿಗೆ ಶ್ರೇಯಸ್ಸನ್ನು ಮತ್ತು ಪರಮ ಕಲ್ಯಾಣವನ್ನು ನೀಡುವ ಸಾಧನವಾಗಿದೆ. ಉಪಾಯನಂ ಶ್ರೇಯ ಸಕಲ ಜೀವಿಗಳಿಗೆ ಶ್ರೇಯಸ್ಸನ್ನು ಕೊಡುವಂಥದ್ದು. ಉಪಾಯನಂ ಅಂದ್ರೆ ಪರಮ ಕಲ್ಯಾಣವನ್ನು ಕೊಡುವಂಥದ್ದು. ಈ ರೀತಿಯಾಗಿ ಶರೀರಿನ ಶ್ರೇಯ ಉಪಾಯನ ಒಪ್ಪುಹು. ನಂತರ ವೇದಕ್ರಿಯಾ ಯೋಗ ತಪ ಸಮಾಧಿಬಿಸಿ ತಮಾದಿಸ್ ಅಂತ ಹೇಳಿ, ಅಂದ್ರೆ ವೇದಗಳು, ವೇದ ವಿಹಿತವಾದ ಕರ್ಮಗಳು, ಅಂದ್ರೆ ವೇದದಲ್ಲಿ ಯಾವ ರೀತಿಯ ಕರ್ಮಗಳನ್ನು ಹೇಳಲಾಗಿದೆ ಆ ರೀತಿಯ ಕರ್ಮಗಳು, ಮತ್ತು ವೇದಕ್ರಿಯಾ ಮತ್ತು ಯೋಗ ಮತ್ತು ಅದು ಯೋಗಾಭ್ಯಾಸ, ತಪಸ್ಸು, ತಪಃ ಅಂದ್ರೆ ತಪಸ್ಸು, ಸಮಾಧಿಸ್ ಅಂದ್ರೆ ಸಮಾಧಿ. ಸೊ ಈ ರೀತಿಯ ಸಮಾಧಿಗಳ ಮೂಲಕವಾಗಿ ಇದನ್ನು ಏನೇನು ಮಾಡಬೇಕು, ನಾವು ವೇದವಿಹಿತವಾದ ಕರ್ಮಗಳನ್ನು ಹೇಗೆ ಮಾಡಬೇಕು, ಯೋಗವನ್ನು ನಾವು ಹೇಗೆ ಮಾಡಬೇಕು, ಕರ್ಮಯೋಗ, ಜ್ಞಾನ ಯೋಗವನ್ನು, ಭಕ್ತಿ ಯೋಗವನ್ನು ಹೇಗೆ ಮಾಡಬೇಕು, ಹೇಗೆ ತಪಸ್ಸು ಮಾಡಬೇಕು, ಹೇಗೆ ಸಮಾಧಿಯನ್ನು ಭಗವಂತನ ಪಾದಕಮಲಗಳಲ್ಲಿ ಮಾಡ್ಕೋಬೇಕು ಎನ್ನುವುದರ ಬಗ್ಗೆ ತವ ಅರ್ಹಣಂ ಏನ ಜನ ಸಮೀಹತೆ ಅಂದ್ರೆ ಜನರು ನಿನಗೆ ಅರ್ಚನೆಯನ್ನು ಸಲ್ಲಿಸಲು ಮತ್ತು ತಲುಪಲಿಕ್ಕೆ ಹೇಗೆ ಈ ರೀತಿಯ ವಿಧಗಳಿಂದ, ವಿವಿಧ ರೀತಿಯ ಕರ್ಮಗಳು, ಯೋಗಾಭ್ಯಾಸಗಳಿಂದ, ತಪಸ್ಸು ಮಾಡುವುದರಿಂದ, ಸಮಾಧಿಯ ಮೂಲಕವಾಗಿ ಹೇಗೆ ಭಗವಂತನ ತವ ಅರ್ಹಣಂ ಅಂದ್ರೆ ಭಗವಂತನಿಗೆ ಅರ್ಚನೆಯನ್ನು ಸಲ್ಲಿಸಲು ಜನಗಳು ಹೇಗೆ ನಿನ್ನ ಸಮೀಹತೆ ಅಂದ್ರೆ ನಿನ್ನನ್ನು ಹೇಗೆ ತಲುಪಲಿಕ್ಕೆ ಸಾಧ್ಯ ಸೊ ಎನ್ನುವುದರ ಬಗ್ಗೆ ಹೇಳಿಕೊಡ್ಲಿಕ್ಕೋಸ್ಕರ ಭಗವಂತ ಏನ್ ಮಾಡ್ತಾನೆ, ಸತ್ವಂ ವಿಶುದ್ಧಂ ಶಯತೆ ಭವಾನ್ ಸ್ಥಿತೌ. ಸೊ ಈ ಜಗತ್ತಿನ ಸ್ಥಿತಿ ಪಾಲನೆಗಾಗಿ ವಿಶುದ್ಧ ಸ್ಥಿತಿಯನ್ನು, ಸತ್ವವನ್ನು ಆಶ್ರಯಿಸಿ ಭಗವಂತ ಪ್ರಕಟಣೆ ತನ್ನನ್ನು ತಾನೇ ಪ್ರಕಟಿಸಿಕೊಳ್ಳುತ್ತಾನೆ. ಸೊ ಇಲ್ಲಿ ಮೊದಲನೇದಾಗಿ ನೋಡ್ಬೇಕಂದ್ರೆ ಮೊದಲನೇ ಪಾಯಿಂಟ್ ಏನಂದ್ರೆ ಈ ಶ್ಲೋಕದಲ್ಲಿ ವಿಶುದ್ಧ ಸತ್ವ ಅಂತ. ಈ ಪ್ರಪಂಚದಲ್ಲಿ ನಮ್ಗೆಲ್ಲ ಗೊತ್ತಿರುವಂಗೆ ಸತ್ವ, ರಜ ಮತ್ತು ತಮೋ 3 ಗಣಗಳಿವೆ. ಆದ್ರೆ ಭಗವಂತನ ರೂಪ ಇವುಗಳಿಗೆಲ್ಲಕ್ಕಿಂತಲೂ ಮಿಗಿಲಾದದ್ದು. ಅಂದ್ರೆ ಭಗವಂತನ ಈ 3 ಗಣ ಗುಣಾತೀತವಾದದ್ದು. ಅಂದ್ರೆ ಗುಣಗಳೇ ಇಲ್ಲ ಅಂದ್ರು ಅಂತ ಅಲ್ಲ, ಗುಣಗಳಿಗೆ ಅತೀತವಾದಂದ್ರೆ ಈ ಭೌತಿಕ ಜಗತ್ತಿನ ಈ 3 ಗುಣಗಳೇನಿವೆ ಇವುಗಳಿಗೆ ಅತೀತವಾದ ವಿಶುದ್ಧ ಸತ್ವ ಗುಣದಿಂದ ಕೂಡಿದೆ. ವಿಶುದ್ಧ ಸತ್ವದ ಗುಣ ಏನಿದೆ ನಮಗೆ ಈ ಭೌತಿಕ ಜಗತ್ತಿನಲ್ಲಿ ನೋಡ್ಲಿಕ್ಕೆ ಸಿಗುವುದಿಲ್ಲ, ಅದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಮಾತ್ರ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಅದರಿಂದ ಭಗವಂತನ ದೇಹ ಏನಿದೆ ಇಲ್ಲಿ ನಮ್ಮಂತೆ ಪಂಚಭೂತಗಳಿಂದ ಮಾಡಿಲ್ಲ. ಅದು ನಮ್ಮಂತೆ ಪಂಚಭೂತಗಳಿಂದ ಮಾಡಲ್ಪಟ್ಟಿದ್ರೆ ಏನಾಗುತ್ತದು, ಸತ್ವ, ರಜ ಮತ್ತು ತಮೋ ಗುಣಗಳ ಕಂಟ್ರೋಲಿಗೆ ಬರುತ್ತೆ. ಸೊ ಯಾವಾಗ ಅದು ಪಂಚಭೂತಗಳಿಂದ ಮಾಡಿಲ್ವೋ ಅವಾಗ ಅದು ಸತ್ವ, ರಜ ಮತ್ತು ತಮೋ ಗುಣಗಳಿಂದ ಕಂಟ್ರೋಲಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಆಧ್ಯಾತ್ಮಿಕವಾಗಿದೆ, ಅದು ಸಂಪೂರ್ಣ ಆಧ್ಯಾತ್ಮಿಕವಾಗಿದೆ. ಭಗವಂತನ ಭಗವಂತನ ರೂಪ ಏನಿದೆ ಸಂಪೂರ್ಣವಾಗಿ ಆಧ್ಯಾತ್ಮಿಕ ಮತ್ತು ಜ್ಞಾನಮಯ ಆಗಿದೆ ಮತ್ತು ಆನಂದಮಯವಾಗಿದೆ, ಸಚ್ಚಿತ್ ಆನಂದ ಸ್ವರೂಪ. ಈ ಸತ್ವಗುಣ ಏನಾಗುತ್ತೆ, ಈ ಸತ್ವಗುಣದಿಂದ ಭಗವಂತನಿಗೆ ಜಗತ್ತನ್ನು ರಕ್ಷಿಸಲು ಬೇಕಾದ ಶಾಂತಿ ಮತ್ತು ಜ್ಞಾನವನ್ನು ಭಗವಂತ ಈ ಶುದ್ಧ ಸತ್ವದಲ್ಲಿರುವುದರಿಂದ ಭಗವಂತನಲ್ಲಿ ನೆಲೆಸಿರುತ್ತೆ. ನಂತರ ಅದು ವಿಶುದ್ಧ ಸತ್ವದ ಬಗ್ಗೆ ಚರ್ಚೆ. ಈಗ ಶ್ರೇಯಸ್ಸಿನ ದಾರಿ ಅಂದ್ರೆ ಎಲ್ಲ ಜೀವಿಗಳಿಗೆ ಶ್ರೇಯಸ್ಸಿನ ದಾರಿ. ಸೊ ಎಲ್ಲ ಜೀವಿಗಳಿಗೆ ಶ್ರೇಯಸ್ಸಿನ ದಾರಿ ಅಂತದ್ದು ಭಗವಂತನ ರೂಪವಿಲ್ಲದ ಹಾಗೆ ಇದ್ದಿದ್ರೆ ನಮಗೆ ಭಗವಂತನ ಪ್ರೀತಿಸ್ಲಿಕ್ಕೆ ಮತ್ತು ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆದ್ರಿಂದ ಭಗವಂತ ಏನ್ ಮಾಡ್ತಾನೆ, ನಮಗೋಸ್ಕರ ಸುಲಭವಾಗಿ ಪ್ರೀತಿಸ್ಲಿಕ್ಕೆ, ಸುಲಭವಾಗಿ ಒಂದು ಅರ್ಚನೆ ಮಾಡಲಿಕ್ಕೆ ಅನುಕೂಲವಾಗುವಂತೆ, ಸುಲಭವಾಗಿ ಒಂದು ದಾಸ್ಯವನ್ನು ಮಾಡುವಲು ಅನುಕೂಲವಾಗುವಂತೆ, ಸಖ್ಯ ಭಾವ, ದಾಸ್ಯ ಭಾವ, ವಾತ್ಸಲ್ಯ ಭಾವ, ಮಾಧುರ್ಯ ಭಾವ, ಸೊ ಈ ರೀತಿಯಾಗಿ ಬೇರೆ ಬೇರೆ ಭಾವಗಳಲ್ಲಿ ಭಗವಂತನನ್ನು ಪೂಜಿಸ್ಲಿಕ್ಕೆ ನಮಗೆ ಭಗವಂತನ ರೂಪ ಇಲ್ದಿರೆ ನಮ್ಗೆ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆದ್ರಿಂದ ಅದನ್ನು ಅನುಕೂಲ ಮಾಡ್ಲಿಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾನೆ ಭಗವಂತ, ತನ್ನನ್ನು ತಾನೇ ಒಂದು ಸುಂದರ ರೂಪವನ್ನು ತಳೆದುಕೊಂಡು ಬರ್ತಾನೆ ಮತ್ತು ನಮಗೆ ಅವನ ಲೀಲೆಗಳನ್ನು ತೋರಿಸ್ತಾನೆ. ಮತ್ತು ಈ ರೀತಿಯಾಗಿ ಅವನ ವಿಗ್ರಹವನ್ನು, ಅವನ ಲೀಲೆಗಳನ್ನು, ಅವನ ವಿಭೂತಿಗಳಿಂದ ತಿಳಿದುಕೊಳ್ಳುವುದರಿಂದ ನಮಗೆ ಅವನನ್ನು ಪೂಜಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಈ ರೀತಿಯಾಗಿ ಜೀವಿಗಳಿಗೆ ಸುಲಭವಾಗಿ ಮುಕ್ತಿಯನ್ನು ಮಾಡಲಿಕ್ಕೆ, ಮುಕ್ತಿಯನ್ನು ಪಡೀಲಿಕ್ಕೆ, ಅಂದ್ರೆ ಮುಕ್ತಿ ಅಂದ್ರೆ ಅದು ಇದು ಇರಲ್ಲ, ಬ್ರಹ್ಮಜ್ಯೋತಿಯಲ್ಲಿ ಒಂದಾಗುವುದಲ್ಲ, ಇದು ಗೋಲೋಕಕ್ಕೆ ಹೋಗುವ ಮುಕ್ತಿ. ಅಂದ್ರೆ ಗೋಲೋಕಕ್ಕೆ ಹೋಗುವ ಮುಕ್ತಿ ಅಂದ್ರೆ ಇಲ್ಲಿ ನಾವು ಇದು ಜನ್ಮ ಮೃತ್ಯು ಜರಾವ್ಯಾಧಿಗಳಿಂದ ಮುಕ್ತಿಯನ್ನು ಕೊಡುವ ಸುಲಭ ಉಪಾಯ. ಸೊ ಶ್ರೇಯಸ್ಸಿನ ದಾರಿ ಅಂದ್ರೆ ಭಗವಂತನ ಸುಂದರ ರೂಪದ ಲೀಲೆಗಳನ್ನು ಕೇಳುವಂಥದ್ದು, ಅವನ ವಿಗ್ರಹವನ್ನು ಆರಾಧಿಸುವಂಥದ್ದು. ಸೊ ವಿವಿಧ ಮಾರ್ಗಗಳಿದೆ, ನಮಗೆ ಗೊತ್ತಿದೆ ವಿವಿಧ ಮಾರ್ಗಗಳಿಗೆ. ಒಂದು ವೇದ ಕ್ರಿಯೆ ಇದೆ, ಅಂದ್ರೆ ಯಜ್ಞ ಯಾಗಾದಿಗಳನ್ನು ಮಾಡುವುದು. ಸೊ ಈ ರೀತಿಯ ಜನಗಳು ವಿಭಿನ್ನವಾದ ಹಾದಿಗಳನ್ನು ಅನುಸರಿಸ್ತಾ ಇರ್ತಾರೆ. ಪ್ರತಿ ಯುಗದಲ್ಲೂ ಕೂಡ ವೇದ ಕ್ರಿಯೆಗಳನ್ನು ಮಾಡ್ತಾರೆ, ಯಜ್ಞ ಯಾಗಾದಿಗಳನ್ನು ಮಾಡ್ತಾರೆ. ಅದರಿಂದ
ಮತ್ತು ಯೋಗವನ್ನು ಮಾಡುವುದು ಅಂದ್ರೆ ಅಷ್ಟಾಂಗ ಯೋಗವನ್ನು ಮಾಡಿ ಮನಸ್ಸನ್ನು ನಿಯಂತ್ರಿಸಿ ಗಾಳಿಯನ್ನು ಒಂದು ಈ 7 ಚಕ್ರಗಳ ಮೂಲಕವಾಗಿ ನಂತರ ಅದನ್ನು ಸಹಸ್ರಾರ ಚಕ್ರದವರೆಗೂ ಮೂಲಾಧಾರ ಚಕ್ರದಿಂದ ಸಹಸ್ರಾರ ಚಕ್ರದಿಂದ ತೆಗೆದುಕೊಂಡು ಹೋಗಿ ಅಲ್ಲಿ ಭಗವಂತನಲ್ಲಿ ಆ ಮನಸ್ಸನ್ನು ನಿಲ್ಲಿಸುವಂಥದ್ದು. ಸೊ ಇದೇ ರೀತಿಯಾಗಿ ಮನಸ್ಸನ್ನು ಅಷ್ಟಾಂಗ ಯೋಗದ ಮೂಲಕವಾಗಿ ನಿಯಂತ್ರಿಸುವುದು. ನಂತರ ತಪಸ್ಸು ಮಾಡುವುದು, ಇಂದ್ರಿಯ ನಿಗ್ರಹ ಮಾಡುವುದು. ಸೊ ಈ ಎಲ್ಲ ಹಾದಿಗಳ ಉದ್ದೇಶ ಏನು ಅಂದ್ರೆ ವಿಶುದ್ಧ ಸತ್ವದಲ್ಲಿ ಪ್ರಕಟವಾಗಿರುವ ಭಗವಂತನ ದಿವ್ಯ ರೂಪವನ್ನು ಪೂಜೆ ಮಾಡೋದು ಮತ್ತು ಅವನನ್ನು ತಲುಪುವುದು. ಈ ರೀತಿಯ ಬೇರೆ ಬೇರೆ ಕ್ರಿಯೆಗಳನ್ನು ಜನಗಳು ಮಾಡ್ತಾರೆ. ಆದರೆ ಈ ರೀತಿಯನ್ನು ಈ ಎಲ್ಲ ವಿಧಗಳನ್ನು ಹೇಗೆ ಹಾದಿಗಳನ್ನು ಸರಿಯಾಗಿ ಅನುಸರಿಸುವುದನ್ನು ಹೇಳಿಕೊಡ್ಲಿಕ್ಕೆ ಭಗವಂತ ಬರ್ತಾನೆ. ಸೊ ಭಗವಂತನು ನಮಗೋಸ್ಕರ ದಿವ್ಯ ರೂಪದಲ್ಲಿ ಬಂದಿದ್ದಾನೆ, ಆದ್ರೆ ಅವನಿಗೇನು ಬರಬೇಕು ಅಂತ ಏನಿಲ್ಲ ಅವನಿಗೆ. ಸೊ ನಮಗೋಸ್ಕರ ಬಂದಿರೋದು. ಆದ್ರಿಂದ ನಾವು ವೇದಗಳನ್ನು ಓದಿದ್ದರು ಅಥವಾ ಯೋಗ ಮಾಡಿದರು ಅಂತಿಮವಾಗಿ ಭಗವಂತನ ದಿವ್ಯ ರೂಪದ ಭಕ್ತಿ ನೆಲೆಯಲ್ಲಿ ನಿಲ್ಲಿಸುವುದೇ ನಮ್ಮೆಲ್ಲರ ಜೀವನದ ಪರಮ ಗುರಿಯಾಗಿರಬೇಕು. ಸೊ ನಾವು ಭಗವಂತನ ರೂಪ ಮತ್ತು ಶಕ್ತಿ ಎರಡೂ ಕೂಡ ಈ ವಿಶುದ್ಧ ಸತ್ವದಲ್ಲಿ ನೆಲೆಸಿದೆ. ಸೊ ಇದು ಶ್ಲೋಕದ ಒಂದು ಭಾವಾರ್ಥ. ಮತ್ತು ಈ ಭಾವಾರ್ಥವನ್ನು ಶ್ರೀಲ ಪ್ರಭುಪಾದರು ಬರೆದಿರುವ ಬಗ್ಗೆ ನೋಡೋದಾದ್ರೆ, ಇದು ಭಗವದ್ಗೀತೆ 18ನೇ ಅಧ್ಯಾಯದ ಶ್ಲೋಕಗಳಿಂದ ಹಿಡಿದು ಕಲಿಕಾಲದ ಏಕೈಕ ತಾರಕ ಮಂತ್ರದವರೆಗೆ ಪ್ರಮುಖ ಅಂಶಗಳನ್ನು ಈ ಶ್ಲೋಕದಲ್ಲಿ, ಈ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ವಿವರಿಸಿದ್ದಾರೆ. ಸೊ ಮೊದಲನೆಯದಾಗಿ ಕರ್ಮ ಮತ್ತು ಯಜ್ಞದ ಬಗ್ಗೆ ಮಾತಾಡ್ತಾರೆ ಶ್ರೀಲ ಪ್ರಭುಪಾದರು. ಭಗವದ್ಗೀತೆ 18.3 ಮತ್ತು 4 ಶ್ಲೋಕದ ಪ್ರಕಾರ ಯಜ್ಞ, ದಾನ, ತಮ ಮತ್ತು ತಪಸ್ಸುಗಳನ್ನು ಯಾವತ್ತೂ ಬಿಡಬಾರ್ದು, ಅವುಗಳೆಲ್ಲವನ್ನು ಮಾಡಬೇಕು. ಯಜ್ಞಾರ್ಥಾತ್ ಕರ್ಮಣಃ ಭಗವದ್ಗೀತೆ 3.9ರಲ್ಲಿ ಹೇಳಿದ್ದಾರೆ. ನಾವು ಮಾಡುವ ಪ್ರತಿಯೊಂದು ಕೆಲಸವು ವಿಷ್ಣುವಿನ ಪ್ರಸನ್ನತೆಗಾಗಿ ಇರಬೇಕು. ಇಲ್ಲ ಅಂದ್ರೆ ಆ ಕೆಲಸದಿಂದ ಏನಾಗುತ್ತೆ, ವಿಷ್ಣುವಿನ ಪ್ರಸನ್ನತೆಗೋಸ್ಕರ ನಾವು ಕೆಲಸ ಮಾಡದೇ ಇದ್ರೆ ಆ ಕೆಲಸದಿಂದ ಬರುವ ಪ್ರತಿಫಲಗಳು ನಮ್ಮನ್ನು ಈ ಲೌಕಿಕ ಜಗತ್ತಿನ ಬಂಧನಕ್ಕೆ ನಮ್ಮನ್ನು ಒಳಪಡಿಸುತ್ತವೆ. ಅದರಿಂದ ನಾವು ಈ ಯಜ್ಞಾರ್ಥಾತ್ ನಾವು ಕರ್ಮ ಮಾಡುವುದಂಥದ್ದು ಭಗವಂತನ ಯಜ್ಞ ಅಂತ ತಿಳ್ಕೊಂಡು ಮಾಡಬೇಕು, ಭಗವಂತನಿಗೋಸ್ಕರ ಮಾಡಬೇಕು. ನಂತರ ಸ್ವಕರ್ಮಣ ತಪ್ ಅಭ್ಯರ್ಚ ಅಂತ ಹೇಳಿದ್ದಾರೆ ಇಲ್ಲಿ. ಅಂದ್ರೆ ನಾವು ಮಾಡುವ ಕೆಲಸವೇ ದೇವರಿಗೆ ಸಲ್ಲಿಸುವ ಪೂಜೆ ಆಗ್ಬೇಕು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಯಾರೇ ಆಗಿರ್ಲಿ, ಯಾರೇ ಈ ಇದರಲ್ಲಿರ್ಲಿ, ಅವರು ತಮ್ಮ ಕೆಲಸದ ಮೂಲಕವಾಗಿ ಭಗವಂತನನ್ನು ಸುಲಭವಾಗಿ ಆರಾಧಿಸುವುದು. ಸೊ ಭಗವಂತನನ್ನು ಆರಾಧಿಸುವುದು ಮಾತ್ರ ಮನುಷ್ಯ ಜೀವನದ ನಿಜವಾದ ಗುರಿ. ಸೊ ಆದ್ರೆ ಇಂದಿನ ಸಮಾಜದಲ್ಲಿ ಏನಾಗಿದೆ, ಒಂದು ಗೋಕರ ವ್ಯವಸ್ಥೆ ಆಗ್ಬಿಟ್ಟಿದೆ. ಈ ಗೋಕರ ಅಂದ್ರೆ ಹಸು ಮತ್ತು ಕತ್ತೆಗಳ ವ್ಯವಸ್ಥೆ. ಸೊ ಆಧುನಿಕ ಸಮಾಜ ಅಂದ್ರೆ ಹಸು ಮತ್ತು ಕತ್ತೆಗಳ ವ್ಯವಸ್ಥೆ. ಅಂದ್ರೆ ಕೇವಲ ಶರೀರವೇ ನಾನು ಅಂತ ನಂಬ್ಕೋತಾರೆ ಎಲ್ರು. ಮತ್ತೆ ಈ ಶರೀರದ ಸುಖಕ್ಕೋಸ್ಕರ ಏನ್ ಮಾಡ್ತಾರೆ, ಆರ್ಥಿಕತೆ, ರಾಜಕೀಯತೆ, ಈ ರೀತಿ ಲಾಭಕ್ಕೋಸ್ಕರ ಕೆಲಸ ಮಾಡುವಂತ ಮತ್ತೆ ಪ್ರಾಣಿಗಳಂತೆ ಬದುಕ್ತಾ ಇರ್ತಾರೆ. ಇದು ಶ್ರೀಲ ಪ್ರಭುಪಾದರು ಹೇಳ್ತಾರೆ ಇಸಮ್ ಅಂತ. ಇದು ಕ್ರಿಶ್ಚಿಯನಿಸಮ್, ಮುಸ್ಲಿಂ, ಇದು ಏನೋ ಇಬ್ರಾಹಿಮಿಸಮ್, ಈ ರೀತಿಯಾಗಿ ಮುಸ್ಲಿಂ ಅಂತ ಇರೋರ್ಗು ಹೇಳ್ತಾರೆ. ಸೊ ಈ ರೀತಿಯಾಗಿ ಇದು ಹಿಂದೂಯಿಸಮ್ ಮತ್ತು ಈ ರೀತಿಯ ಒಂದು ಬಗೆ ಬಗೆ ಶಬ್ದಗಳನ್ನು ಕ್ರಿಯೇಟ್ ಮಾಡಿಕೊಂಡು ಆ ಆಕರ್ಷಕ ಭಾಷೆಯ ಹಿಂದೆ ಕೇವಲ ದೈಹಿಕ ಸುಖದ ಆಸೆ ಮಾತ್ರ ಅಡಗಿರೋದು. ಇದು ಮನುಷ್ಯನನ್ನು ಆಧ್ಯಾತ್ಮಿಕ ಪತನಕ್ಕೆ ದೂಡುತ್ತದೆ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ನಂತರ ಈ ಕಲಿಯುಗದ ಪರಿಹಾರಕ್ಕೆ ಕೇವಲ ಇರುವುದು ಹರಿನಾಮ ಸಂಕೀರ್ತನೆ, ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಯಾಕೆ ಹರಿನಾಮ ಸಂಕೀರ್ತನೆ? ಹರಿರ್ನಾಮ ಹರೇರ್ನಾಮ ಹರೇರ್ನಾಮ ಇವ ಕೇವಲಂ ಕಲವು ನಾಸ್ತೈವ 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 ಗತಿರನ್ಯತ ಅಂತ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅದು? ಕಲಿಯುಗದಲ್ಲಿ ಈ ವೇದ ವಿಹಿತ ಕರ್ಮಗಳು ಏನು ಈ ಶ್ಲೋಕದಲ್ಲಿ ಹೇಳಿದ್ದಾರೆ, ವೇದರಹಿತವಾದ ಕರ್ಮಗಳನ್ನು ಮತ್ತು ಯೋಗಗಳನ್ನು ಇವೆಲ್ಲ ವ್ಯವಸ್ಥಿತವಾಗಿ ಮಾಡ್ಲಿಕ್ಕೆ ಕಷ್ಟ. ನಮಗೆ ಇದು ಶ್ರೀಲ ಪ್ರಭುಪಾದರು ಮತ್ತೆ ಮತ್ತೆ ಹೇಳಿದ್ದಾರೆ. ಸೊ ಎಲ್ಲೂ ನಮಗೆ ಯೋಗಗಳನ್ನು ಮಾಡ್ಲಿಕ್ಕೆ, ಸರಿಯಾಗಿ ಯೋಗಗಳನ್ನು ಮಾಡ್ಲಿಕ್ಕೂ ಆಗೋದಿಲ್ಲ. ಸರಿಯಾಗಿ ನಮಗೆ ಸನ್ಯಾಸಾಶ್ರಮವನ್ನು ಮಾಡ್ಲಿಕ್ಕೂ ಆಗಲ್ಲ, ಮತ್ತೆ ಸರಿಯಾಗಿ ವಾನಪ್ರಸ್ಥಾಶ್ರಮಗಳನ್ನು ಮಾಡ್ಲಿಕ್ಕೂ ಆಗೋದಿಲ್ಲ, ಮತ್ತು ಸರಿಯಾಗಿ ಅಷ್ಟಾಂಗ ಯೋಗವನ್ನು ಮಾಡ್ಲಿಕ್ಕೂ ಆಗೋದಿಲ್ಲ, ಮತ್ತು ಸರಿಯಾಗಿ ಬ್ರಹ್ಮಚರ್ಯವನ್ನು ಮಾಡುವುದದ್ದು ಕೂಡ ಕಷ್ಟ. ಯಾಕಂದ್ರೆ ನಮ್ಗೆ ಈ ಲೋಕದಲ್ಲಿ ಸರಿಯಾದ ಗುರುಗಳೇ ಇಲ್ಲ ಕಲಿಯುಗದಲ್ಲಿ. ಆದ್ರಿಂದ ಕಲಿಯುಗದಲ್ಲಿ ಈ ವೇದ ವಿಹಿತವಾದ ಕರ್ಮಗಳನ್ನು ವ್ಯವಸ್ಥಿತವಾಗಿ ನಮ್ಗೆ ಮಾಡುವುದು ತುಂಬಾ ಕಷ್ಟ. ಅಪರಾಧ ಇಲ್ಲದೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಚೈತನ್ಯ ಮಹಾಪ್ರಭುಗಳು ಶಾಸ್ತ್ರಗಳ ಆಧಾರದ ಮೇಲೆ ನಮ್ಗೆ ಹರೇರ್ನಾಮ 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 ಇವ ಕೇವಲ ಕಲವು ನಾಸ್ತೇವ ಗತಿರನ್ಯತೆ ಅಂತ ಹೇಳಿದ್ದಾರೆ. ಅಂದ್ರೆ ಕಲಿಯುಗದಲ್ಲಿ ಹರಿನಾಮ ಸ್ಮರಣೆಯ ಹೊರತಾಗಿ ಮುಕ್ತಿಗೆ ಬೇರೆ ದಾರಿ ಇಲ್ಲ, ಮತ್ತು ಅದರಷ್ಟು ಸುಲಭ ಕೂಡ ಯಾವುದೂ ಇಲ್ಲ. ಅದರಿಂದ ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ಇಸ್ಕಾನ್ನಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ, ಜಗತ್ತಿನಾದ್ಯಂತ ಶ್ರೀಲ ಪ್ರಭುಪಾದರ ಒಂದು ಆಶ್ರಯದಲ್ಲಿ
ಈ ಶಕ್ತಿಯುತ ಮಾರ್ಗವನ್ನು ಜನರಿಗೆ ನಾವು ತಲುಪಿಸ್ತಾ ಇದ್ದೀವಿ. ಇಲ್ಲಿ ವಿಶುದ್ಧ ಸತ್ವ ಮತ್ತು ಭಗವಂತನ ಅವತಾರದ ಬಗ್ಗೆ ಒಂದು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಶ್ರೀಕೃಷ್ಣ ಮತ್ತು ಚೈತನ್ಯ ಮಹಾಪ್ರಭುಗಳು ಈ ಜಗತ್ತಿಗೆ ಬಂದಾಗ ನಮ್ಮಂಗೆ ಭೌತಿಕ ದೇಹ ತಗೊಂಡು ಬರಲಿಲ್ಲ. ಅವರದು ವಿಶುದ್ಧ ಸತ್ವ ಶರೀರ. ಭಗವಂತನ ತನ್ನ ಅಪಾರ ಕರುಣೆಯಿಂದ ಮನುಷ್ಯರನ್ನು ಈ ಭೌತಿಕ ಕೆಸರಿಂದ ಮೇಲೆತ್ತಲಿಕ್ಕೋಸ್ಕರ ತನ್ನ ದಿವ್ಯ ರೂಪದಲ್ಲಿ ಬರ್ತಾನೆ. ಇದನ್ನು ಇಷ್ಟು ಅರ್ಥ ಮಾಡಿಕೊಂಡ್ರೆ ಅದೇ ನಿಜವಾದ ಜ್ಞಾನ. ವೇದೇಶ್ಚ ಸರ್ವೇ ಅಹಮೇವ ವೇದ್ಯ ಅಂತ ಹೇಳ್ತಾರೆ, ಭಗವಂತ ಹೇಳ್ತಾನೆ. ಸೊ ನಾವು ಈ ಶ್ಲೋಕದಿಂದ ನಾವು ತಿಳ್ಕೊಬೇಕಂತಂದ್ರೆ, ನಾವು ಎಷ್ಟೇ ವಿದ್ಯಾವಂತರಾಗಿರ್ಬೋದು, ಎಷ್ಟೇ ದೊಡ್ಡ ಅಧಿಕಾರದಲ್ಲಿರ್ಬೋದು, ನಮ್ಮ ಜೀವನ ಭಗವಂತನ ಸೇವೆಯಲ್ಲಿ ತೊಡಗದೇ ಇದ್ರೆ ಅದು ಏನಕ್ಕೂ ಸಾರ್ಥಕ ಇಲ್ಲ ಅದು. ಸೊ ನಾವು ಜನ್ಮದ ಒಂದು ಉದ್ದೇಶವನ್ನೇ ನಾವು ಮರ್ತು ಬಿಟ್ಟಿದ್ದೀವಿ. ಅದರಿಂದ ಭಗವದ್ಗೀತೆಯ ತತ್ವಗಳನ್ನು ಪಾಲಿಸುತ್ತಾ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಿಂದ ಮಾತ್ರ ಈ ಕಲಿಕಾಲದ ಅಶಾಂತಿಯಿಂದ ಮುಕ್ತಿ ಪಡೆದು ನಮಗೆ ಈ ಜನ್ಮ ಮೃತ್ಯು ಜರಾವ್ಯಾಧಿಗಳಿಂದ ಮುಕ್ತಿ ಪಡೆದು ನಿಜವಾದ ಸುಖ ಕಾಣಲಿಕ್ಕೆ ನಾವು ಗೋಲೋಕ ವೃಂದಲ್ಲಿ ಮಾತ್ರ ಸಾಧ್ಯ, ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಶ್ರೀಲ ಪ್ರಭುಪಾದರು ಈ ಪರ್ಪೋರ್ಟ್ ಅಲ್ಲಿ ಹೇಳಿದ್ದಾರೆ. ಶ್ಲೋಕ 35ಕ್ಕೆ ಹೋಗೋಣ. ಸತ್ವಂ ನ ಚೇದಾತರಿದಂ ನಿಜಂ ಭವೇದ್. ಸತ್ವಂ ನ ಚೇದಾತ್ತರಿದಂ ನಿಜಂ ಭವೇತ್. ಸತ್ವಂ ನ ಚೇದಾತರಿದಂ ನಿಜಂ ಭವೇತ್. ಸತ್ವಂ ನ ಚೇದಾತಃ ಇದಂ ನಿಜಂ ಭವೇತ್. ವಿಜ್ಞಾನಂ ಅಜ್ಞಾನ ವಿದಾ ಅಪಮಾರ್ಜನಂ. ವಿಜ್ಞಾನಂ ಅಜ್ಞಾನ ವಿದಾ ಅಪಮಾರ್ಜನಂ. ಗುಣಪ್ರಕಾಶೈ ಅನುಮೀಯತೆ ಭವಾನ್ ಪ್ರಕಾಶತೆ ಯಸ್ಯ ಚ ವಾ. ಗುಣಪ್ರಕಾಶೈರನುಮೀಯತೆ ಭವಾನ್. ಗುಣಪ್ರಕಾಶೈ ಅನುಮೀಯತೆ ಭವಾನ್. ಪ್ರಕಾಶತೆ ಯಸ್ಯ ಚ ಏನ ವಾ ಗುಣಃ. ಸತ್ವಂ ನ ಚೇದಾತರಿತಂ ನಿಜಂ ಭವೇತ್. ವಿಜ್ಞಾನಂ ಅಜ್ಞಾನ ವಿದ ಅಪಮಾರ್ಜನಂ. ಗುಣಪ್ರಕಾಶೈರನುಮೀಯತೆ ಭವಾನ್. ಪ್ರಕಾಶತೆ ಯಸ್ಯ ಚ ಏನ ವಾ ಗುಣಃ. ಸತ್ವಂ ಅಲೌಕಿಕವಾದ ಶುದ್ಧ ಸತ್ವವು. ಸತ್ವಂ ಅಲೌಕಿಕವಾದ ಶುದ್ಧ ಸತ್ವವು. ನಚೇತ್ ಇಲ್ಲದಿದ್ದರೆ. ದಾತಃ ಸಕಲ ಶಕ್ತಿಗಳ ಆಕರನೆ ಸಕಲ ಕಾರಣನೇ. ಇದಂ ಇದು ನಿಜಂ ವೈಯಕ್ತಿಕ ಆಧ್ಯಾತ್ಮಿಕ ಭವೇತ್ ಆದೀತು. ವಿಜ್ಞಾನಂ ಅಲೌಕಿಕ ಜ್ಞಾನವು.
ಅಜ್ಞಾನ ಬಿದ ಲೌಕಿಕ ತ್ರಿಗುಣಗಳ ಅಜ್ಞಾನವನ್ನು ಹೊಡೆದೋಡಿಸುವ. ಲೌಕಿಕ ತ್ರಿಗುಣಗಳ ಅಜ್ಞಾನವನ್ನು ಹೊಡೆದೋಡಿಸುವ. ಅಪಮಾರ್ಜನಂ ಸಂಪೂರ್ಣವಾಗಿ ನಾಶವಾದ. ಗುಣಪ್ರಕಾಶೈ ಅಂತಹ ಲೌಕಿಕ ಜ್ಞಾನದ ಜಾಗರಣದಿಂದ. ಗುಣಪ್ರಕಾಶೈ ಲೌಕಿಕ ಜ್ಞಾನದ ಜಾಗರಣದಿಂದ. ಅನುಮೀಯತೆ ಅಭಿವ್ಯಕ್ತನಾಗುವೆ. ಅನುಮೀಯತೆ ವ್ಯಕ್ತನಾಗುವೆ. ಭವಾನ್ ಪೂಜ್ಯನಾದ ನೀನು. ಭವಾನ್ ಪೂಜ್ಯನಾದ ನೀನು. ಪ್ರಕಾಶತೆ ತೋರುವುದು. ಪ್ರಕಾಶತೆ ತೋರುವುದು. ಯಸ್ಯ ಯಾರ. ಯಸ್ಯ ಚ ಮತ್ತು. ಚ ಮತ್ತು. ಏನ ಯಾವುದರಿಂದ. ವಾ ಅಥವಾ. ಗುಣ ಗುಣ ಅಥವಾ ಬುದ್ಧಿಯು. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಆಗ್ಲೇ ಓದದೇ ಇದ್ದವ್ರು ಹ್ಯಾಂಡ್ ರೈಸ್ ಮಾಡಿ. ಸಕಲ ಕಾರಣಗಳ ಕಾರಣಾದ ಭಗವಂತನೇ ನಿನ್ನ ದಿವ್ಯ ಶರೀರವು. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಸಕಲ ಕಾರಣಗಳ ಕಾರಣಾದ ಭಗವಂತನೇ ನಿನ್ನ ದಿವ್ಯ ಶರೀರವು ಭೌತಿಕ ಪ್ರಕೃತಿ ಗುಣಗಳಿಗೆ ಅತೀತವಾಗಿ ಇರದಿದ್ದರೆ ವ್ಯಕ್ತಿಯು ಜಡದ ಮತ್ತು ದಿವ್ಯದ ನಡುವಣ ವ್ಯತ್ಯಾಸವನ್ನು ತಿಳಿಯುತ್ತಿದ್ದಿಲ್ಲ. ಭೌತಿಕ ಪ್ರಕೃತಿಯ ನಿಯಂತ್ರಿತವಾದ ನಿನ್ನ ದಿವ್ಯ ಸ್ವಭಾವವನ್ನು ವ್ಯಕ್ತಿಯು ನಿನ್ನ ಸಾನ್ನಿಧ್ಯದಿಂದ ಮಾತ್ರ ತಿಳಿದುಕೊಳ್ಳಬಲ್ಲನು. ನಿನ್ನ ದಿವ್ಯ ರೂಪದ ಸಾನ್ನಿಧ್ಯದಿಂದ ಪ್ರಭಾವಿತನಾದ ಹೊರತು ನಿನ್ನ ದಿವ್ಯ ಪ್ರಕೃತಿಯನ್ನು ತಿಳಿಯುವುದು ಬಹಳ ಕಷ್ಟ. ಈಗ ರಿಪೀಟ್ ಮಾಡೋಣ. ಸಕಲ ಕಾರಣಗಳ ಕಾರಣನಾದ ಭಗವಂತನೇ ನಿನ್ನ ದಿವ್ಯ ಶರೀರವು ಭೌತಿಕ ಪ್ರಕೃತಿ ಗುಣಗಳಿಗೆ ಅತೀತವಾಗಿ ಇರದಿದ್ದರೆ ವ್ಯಕ್ತಿಯು ಜಡದ ಮತ್ತು ದಿವ್ಯದ ನಡುವಣ ವ್ಯತ್ಯಾಸವನ್ನು ತಿಳಿಯುತ್ತಿದ್ದಿಲ್ಲ. ಭೌತಿಕ ಪ್ರಕೃತಿಯಾದ ನಿಯಂತ್ರತನಾದ ನಿನ್ನ ದಿವ್ಯ ಸ್ವಭಾವವನ್ನು ವ್ಯಕ್ತಿಯು ನಿನ್ನ ಸಾನ್ನಿಧ್ಯದಿಂದ ಮಾತ್ರ ತಿಳಿದುಕೊಳ್ಳಬಲ್ಲನು. ನಿನ್ನ ದಿವ್ಯ ರೂಪದ ಸಾನ್ನಿಧ್ಯದಿಂದ ಪ್ರಭಾವಿತನಾದ ಹೊರತು ನಿನ್ನ ದಿವ್ಯ ಪ್ರಕೃತಿಯನ್ನು ತಿಳಿಯುವುದು ಬಹಳ ಕಷ್ಟ. ಸ್ವಲ್ಪ ಪರ್ಪೋರ್ಟ್ ತುಂಬಾ ಲಾಂಗ್ ಇದೆ. ಸೊ ಓದ್ಲಿಕ್ಕೆ ಇಷ್ಟ ಇದ್ದವರು ಹ್ಯಾಂಡ್ ರೈಸ್ ಮಾಡಿ. ಎಲ್ರಿಗೂ ಅವಕಾಶ ಸಿಗುತ್ತೆ. ಈಗ ಕ್ಲಾಸಲ್ಲಿ ಇರೋರ್ಗೆ ಎಲ್ರಿಗೂ ಸಿಗುತ್ತೆ ಚಾನ್ಸು. 9 ಜನಕ್ಕೂ ಚಾನ್ಸ್ ಸಿಗುತ್ತೆ. ಸೊ ಎಲ್ಲ ಹ್ಯಾಂಡ್ ರೈಸ್ ಮಾಡಿ ಒಬ್ಬೊಬ್ರು ಆದ್ಮೇಲೆ. ಗೀತಾ ಮಾತಾಜಿ ಓದ್ತೀರಾ ಭಾವಾರ್ಥ? ಹಾ ಗುರುಜಿ. ಹರೇ ಕೃಷ್ಣ. ಕಮ್ಮಿ ಮಾಡು. ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ತ್ರೈಗುಣ್ಯ ವಿಷಯ ವೇದ ನಿಸ್ಪ್ರೈ ಗುಣೈ ಭವಾರ್ಜುನ ಎಂದು ಹೇಳಲಾಗಿದೆ. ವ್ಯಕ್ತಿಯು ದಿವ್ಯತೆಯಲ್ಲಿ ನೆಲೆಗೊಂಡ ಹೊರತು ಅವನು ಭಗವಂತನ ದಿವ್ಯ ಪ್ರಕೃತಿಯನ್ನು ಹರಿಯಲಾರನು. ಶ್ರೀಮದ್ ಭಾಗವತದಲ್ಲಿ 10ನೇ ಸ್ಕಂದ 14ನೇ ಅಧ್ಯಾಯ 29ನೇ ಶ್ಲೋಕದಲ್ಲಿ ಹೇಳಿರುವಂತೆ ಅಥಾಪಿತೆ ದೇವ ಪಾದಾಂಬುಜದ್ವಯ ಪ್ರಸಾದ ಲೇಶಾನು ರಹಿತ ಏವ ಹಿ ಜಾನಾತಿ ತತ್ವಂ ಭಗವನ್ ಮಹಿಮ್ನೋ ನ ಚಾನ್ಯ ಏಕೋಪಿ ಚಿರಂ ವಿಚನ್ವನ್. ದೇವೋತ್ತಮ ಪರಮಪುರುಷನ ಅನುಗ್ರಹದಿಂದ ಮಾತ್ರ ಅವನನ್ನು ವ್ಯಕ್ತಿಯು ಅರಿತುಕೊಳ್ಳಬಲ್ಲನು. ಭೌತಿಕ ಪ್ರಕೃತಿ ಗುಣಗಳಲ್ಲಿ ಇರುವವರು ಸಾವಿರಾರು ವರ್ಷ ಊಹಾತ್ಮಕ ಚಿಂತನೆ ಮಾಡಿದರೂ ಅವನನ್ನು ಅರಿಯಲಾರರು. ಭಗವಂತನಿಗೆ ಅಸಂಖ್ಯಾತ ರೂಪಗಳಿವೆ. ರಾಮಾದಿಮೂರ್ತಿಷು ಕಲಾ ನಿಯಮೇನ ತಿಷ್ಠನ್. ಮತ್ತು ಭಗವಾನ್ ರಾಮಚಂದ್ರ, ನರಸಿಂಹದೇವ, ಕೃಷ್ಣ ಮತ್ತು ಬಲರಾಮನಂತಹ ರೂಪಗಳು ದಿವ್ಯವಾಗಿಲ್ಲದಿರುತ್ತಿದ್ದರೆ
ಅವು ಅನಾದಿ ಕಾಲದಿಂದ ಹೇಗೆ ತಾನೇ ಭಕ್ತರಿಂದ ಪೂಜಿತವಾಗುತ್ತಿದ್ದವೋ ಭಕ್ತ್ಯ ಮಾಮಾಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ. ಗೀತಾ 18.55. ಭಗವಂತನ ಸನ್ನಿಧಿಯಲ್ಲಿ ತಮ್ಮ ದಿವ್ಯ ಸ್ವಭಾವವನ್ನು ಜಾಗೃತಿಗೊಳಿಸತಕ್ಕ ಮತ್ತು ಭಕ್ತಿ ಸೇವೆಯ ನಿಯಮಗಳನ್ನು ಅನುಸರಿಸುವ ಭಕ್ತರು ಈ ಭೌತಿಕ ಜಗತ್ತಿನವರಲ್ಲದ ಆದರೆ ಜನಸಾಮಾನ್ಯರ ಹಿತಕ್ಕಾಗಿ ಆಧ್ಯಾತ್ಮಿಕ ಜಗತ್ತಿನಿಂದ ಬರತಕ್ಕ ಭಗವಾನ್ ಕೃಷ್ಣ, ಭಗವಾನ್ ರಾಮಚಂದ್ರ ಮತ್ತು ಇತರ ಅವತಾರಿಗಳನ್ನು ಅರಿಯಬಲ್ಲರು. ವ್ಯಕ್ತಿಯು ಈ ಪ್ರಕ್ರಿಯೆಗೆ ಹೊಂದಿಕೊಳ್ಳದಿದ್ದರೆ ಅವನು ಭೌತಿಕ ಗುಣಾನುಸಾರವಾಗಿ ಭಗವಂತನ ಯಾವುದೋ ರೂಪವನ್ನು ಕಲ್ಪಿಸಿಕೊಳ್ಳುತ್ತಾನೆ, ಇಲ್ಲವೇ ರಚಿಸುತ್ತಾನೆ ಮತ್ತು ಅವನು ದೇವೋತ್ತಮ ಪರಮಪುರುಷನ ನಿಜವಾದ ಜ್ಞಾನವನ್ನು ಎಂದಿಗೂ ಜಾಗೃತಿಗೊಳಿಸಲಾರನು. ಭಕ್ತ್ಯ ಮಾಮಾಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ಎಂಬ ಶಬ್ದಗಳು ಸಂಕೇತಿಸುವ ಪ್ರಕಾರ ಭಕ್ತಿ ತತ್ವಗಳ ನಿಯಮಾನುಸಾರ ವ್ಯಕ್ತಿಯು ಭಗವಂತನನ್ನು ಆರಾಧಿಸದ ಹೊರತು ಅವನು ದಿವ್ಯ ಸ್ವಭಾವವನ್ನು ಜಾಗೃತಗೊಳಿಸಲಾರನು. ಅರ್ಚಾ ವಿಗ್ರಹದ ಪೂಜೆಯು ದೇವೋತ್ತಮ ಪರಮಪುರುಷನ ಸಾನ್ನಿಧ್ಯವಿಲ್ಲದಿದ್ದರೂ ಭಕ್ತನ ದಿವ್ಯ ಸ್ವಭಾವವನ್ನು ಜಾಗೃತಿಪಡಿಸುವುದು. ಹೀಗೆ ಅವನು ಭಗವಂತನ ಪಾದಕಮಲಗಳಿಗೆ ಹೆಚ್ಚು ಆಸಕ್ತನಾಗುತ್ತಾನೆ. ಹರೇ ಕೃಷ್ಣ ಗುರುಜಿ. ಓದಿ ಮಾತಾಜಿ. ಕೃಷ್ಣನ ಆವಿರ್ಭಾವವು ದೇವೋತ್ತಮ ಪರಮಪುರುಷನ ಮಿಥ್ಯಾ ಪ್ರತಿಮೆಯ ಕಲ್ಪನೆಗಳಿಗೆ ಉತ್ತರವಾಗಿದೆ. ಪ್ರತಿಯೊಬ್ಬನೂ ತನ್ನ ಭೌತಿಕ ಪ್ರಕೃತಿಯ ಗುಣಕ್ಕೆ ಅನುಸಾರವಾಗಿ ದೇವೋತ್ತಮ ಪರಮಪುರುಷನ ರೂಪವನ್ನು ಕಲ್ಪಿಸಿಕೊಳ್ಳುವನು. ಭಗವಂತನು ಅತ್ಯಂತ ಪುರಾತನ ಪುರುಷನೆಂದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ. ಆದುದರಿಂದ ಧಾರ್ಮಿಕವಾದಿಗಳು ಒಂದು ವರ್ಗದವರು ದೇವರು ತುಂಬಾ ಮುದುಕನೆಂದು ಊಹಿಸುತ್ತಾರೆ. ಆದುದರಿಂದ ಅವರು ಭಗವಂತನ ರೂಪವನ್ನು ತುಂಬಾ ಮುದುಕನ ಹಾಗೆ ಚಿತ್ರಿಸಿಕೊಳ್ಳುತ್ತಾರೆ. ಆದರೆ ಅದೇ ಬ್ರಹ್ಮ ಸಮಿತಿಯಲ್ಲಿ ಅದನ್ನು ಅಲ್ಲಗಳೆಯಲಾಗಿದೆ. ಸಕಲ ಜೀವಿಗಳಲ್ಲಿ ಭಗವಂತನು ಪುರಾತನನಾದರೂ ನವಯುವಕನಾಗಿ ಅವನಿಗೆ ತನ್ನ ಶಾಶ್ವತ ರೂಪವಿದೆ. ಈ ಸಂಬಂಧದಲ್ಲಿ ಶ್ರೀಮದ್ ಭಾಗವತದಲ್ಲಿ ಬಳಸಲಾದ ನಿಷ್ಕೃಷ್ಟವಾದ ಶಬ್ದಗಳು ಹೀಗಿವೆ: ವಿಜ್ಞಾನ ಮಜ್ಞಾನ ಬಿದಾಪಮಾರ್ಜನಂ. ವಿಜ್ಞಾನ ಎಂಬುದಕ್ಕೆ ಪರಮಪುರುಷನನ್ನು ಕುರಿತು ದಿವ್ಯ ಜ್ಞಾನ ಎಂದರ್ಥ. ವಿಜ್ಞಾನವು ಅನುಭವ ಜ್ಞಾನವೂ ಹೌದು. ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮನು ನಿರೂಪಿಸಿರುವ ಕೃಷ್ಣನ ಜ್ಞಾನವಾಗಿರುವ ದಿವ್ಯ ಜ್ಞಾನವನ್ನು ಗುರು ಪರಂಪರೆಯ ಮೂಲಕ ಸ್ವೀಕರಿಸಿಕೊಳ್ಳಬೇಕು. ಬ್ರಹ್ಮ ಸಂಹಿತೆಯು ಬ್ರಹ್ಮನ ದಿವ್ಯಾನುಭವದ ಮೂಲಕ ಸಾಕ್ಷಾತ್ಕರಿಸಿಕೊಂಡ ವಿಜ್ಞಾನವಾಗಿರುತ್ತದೆ ಮತ್ತು ಅವನು ಅದೇ ರೀತಿಯಲ್ಲಿ ದಿವ್ಯಧಾಮದಲ್ಲಿರುವ ಕೃಷ್ಣರ ರೂಪವನ್ನು ಮತ್ತು ಲೀಲೆಗಳನ್ನು ನಿರೂಪಿಸಿದ್ದಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪಾರ್ವತಮ್ಮ ಮಾತಾಜಿ ಓದ್ತೀರಾ? ಪಾರ್ವತಮ್ಮ ಮಾತಾಜಿ ಓದ್ತೀರಾ? ನೀವು ಸೌಂಡ್ ಮ್ಯೂಟ್ ಅಲ್ಲಿ ಇದ್ದೀರಾ ನೋಡಿ. ಮಾತಾಜಿ ಕೇಳಿಸ್ತಾ ಇಲ್ಲ, ನೀವು ಮ್ಯೂಟ್ ಅಲ್ಲಿ ಇದ್ದೀರಾ ನೋಡಿ. ಈಗ ಓದಿ. ಈಗ ಓದಿ. ಎಲ್ಲ ಬಗೆಯ ಊಹಾತ್ಮಕ ಚಿಂತನೆಗಳನ್ನು ಎದುರಿಸಬಲ್ಲುದೆಂದು ಅರ್ಥವಾಗುವುದು. ಅಜ್ಞಾನದಲ್ಲಿ ಜನರು ಭಗವಂತನ ರೂಪವನ್ನು ಊಹಿಸುತ್ತಾ ಇರುತ್ತಾರೆ. ಅವರ ಬಗೆ ಬಗೆಯ ಕಲ್ಪನೆಗಳಂತೆ ಕೆಲವು ವೇಳೆ ಭಗವಂತನಿಗೆ ರೂಪವಿಲ್ಲ, ಕೆಲವು ವೇಳೆ ರೂಪವಿರುತ್ತದೆ. ಆದರೆ ಬ್ರಹ್ಮ ಸಂಹಿತೆಯಲ್ಲಿ ಕೃಷ್ಣನ ನಿರೂಪಣೆಯು ವಿಜ್ಞಾನವಾಗಿರುತ್ತದೆ. ಅದು ವೈಜ್ಞಾನಿಕವಾಗಿದ್ದು ಬ್ರಹ್ಮನು ನೀಡಿದ ಮತ್ತು ಚೈತನ್ಯ ಮಹಾಪ್ರಭುಗಳು ಸ್ವೀಕರಿಸಿದ ಅನುಭವಪೂರ್ಣ ಜ್ಞಾನವಾಗಿರುತ್ತದೆ. ಅದರ ವಿಷಯವಾಗಿ ಸಂಶಯವೇನೂ ಇಲ್ಲ. ಶ್ರೀಕೃಷ್ಣನ ರೂಪ, ಶ್ರೀಕೃಷ್ಣನ ಕೊಳಲು, ಶ್ರೀಕೃಷ್ಣನ ಮೈಬಣ್ಣ, ಈ ಪ್ರತಿಯೊಂದು ಸತ್ಯವಾದದ್ದು. ಈ ವಿಜ್ಞಾನವು ಸಕಲ ವಿಧದ ಊಹಾತ್ಮಕ ಜ್ಞಾನವನ್ನು ಯಾವಾಗಲೂ ಸೋಲಿಸುತ್ತಿರುವುದು. ದೇವತೆಗಳು ಪ್ರಾರ್ಥಿಸುವುದೇನೆಂದರೆ, ಆದುದರಿಂದ ನೀನು ಯಥಾರೂಪದ ಕೃಷ್ಣನಾಗಿ ಆವಿರ್ಭವಿಸದಿದ್ದರೆ ಅಜ್ಞಾನ ಬಿದ ಊಹಾತ್ಮಕ ಜ್ಞಾನ ರೂಪದ ಅಜ್ಞಾನವು ಆಗಲಿ ವಿಜ್ಞಾನವಾಗಲಿ ಸಾಕ್ಷಾತ್ಕಾರಗೊಳ್ಳದು. ಆ ಅಜ್ಞಾನ ಬಿದ ಪಮಾರ್ಜನಂ. ನಿನ್ನ ಆವಿರ್ಭಾವದಿಂದ ಅಜ್ಞಾನ ರೂಪದ ಊಹಾತ್ಮಕ ಜ್ಞಾನವು ಪರಾಜಿತವಾಗುವುದು ಮತ್ತು ಸತ್ಯವಾದ ಬ್ರಹ್ಮನಂತಹ ಅಧಿಕಾರಗಳ ಅನುಭವಾತ್ಮಕವಾದ ಜ್ಞಾನವು ನೆಲೆಗೊಳ್ಳುವುದು. ಭೌತಿಕ ಪ್ರಕೃತಿ ಗುಣಗಳಿಗೆ ಅನುಸಾರವಾಗಿ ತಮ್ಮದೇ ಆದ ದೇವರನ್ನು ಕಲ್ಪಿಸಿಕೊಳ್ಳುವುದು. ಹೀಗೆ ದೇವರನ್ನು ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸಲಾಗಿದೆ. ಆದರೆ ನಿನ್ನ
ನಿನ್ನ ಆವಿರ್ಭಾವವು ದೇವನ ನಿಜವಾದ ರೂಪವು ಹೇಗಿದೆ ಎಂಬುದನ್ನು ಸ್ಥಾಪಿಸುವುದು. ಭಗವಂತನು ಅವತಾರ ತಾಳಿದಾಗ ಅವನು ಸತ್ವಗುಣದಲ್ಲಿ ಒಂದು ಜಡದ ರೂಪವನ್ನು ಸ್ವೀಕರಿಸುತ್ತಾನೆಂದು ಭಾವಿಸುವುದು ನಿರಾಕಾರವಾದಿಗಳು ಮಾಡುವ ಬಲು ದೊಡ್ಡ ತಪ್ಪಾಗಿರುತ್ತದೆ. ವಾಸ್ತವವಾಗಿ ಕೃಷ್ಣನ ಅಥವಾ ನಾರಾಯಣನ ರೂಪವು ಯಾವುದೇ ಭೌತಿಕ ಅಭಿಪ್ರಾಯಕ್ಕೆ ನಿಲುಕದ ದಿವ್ಯವಾಗಿರುತ್ತದೆ. ಅತ್ಯಂತ ಮಹಾನ್ ನಿರಾಕಾರವಾದಿಯಾದ ಶಂಕರಾಚಾರ್ಯರು ಕೂಡ ನಾರಾಯಣ ಪರೋವ್ಯಕ್ತಾತ್ ಎಂಬುದನ್ನು ಒಪ್ಪಿಕೊಂಡಿದ್ದಾರೆ. ಭೌತಿಕ ಸೃಷ್ಟಿಯು ಅವ್ಯಕ್ತದಿಂದ, ಅಂದರೆ ಜಡದ ನಿರಾಕಾರ ವ್ಯಕ್ತತೆಯಿಂದ ಅಥವಾ ಅಗೋಚರವಾದ ಮಹತ್ ತತ್ವದಿಂದ ಉಂಟಾಗಿದೆ ಮತ್ತು ಕೃಷ್ಣನು ಅಂತಹ ಭೌತಿಕ ಕಲ್ಪನೆಗೆ ಅತೀತವಾಗಿರುವನು. ಇದನ್ನು ಶ್ರೀಮದ್ ಭಾಗವತದಲ್ಲಿ ಶುದ್ಧ ಸತ್ವವೆಂದು ಅಥವಾ ದಿವ್ಯವೆಂದು ಹೇಳಲಾಗಿದೆ. ಭಗವಂತನು ಭೌತಿಕ ಸತ್ವ ಗುಣಕ್ಕೆ ಸೇರಿರುವುದಿಲ್ಲ, ಏಕೆಂದರೆ ಅವನು ಭೌತಿಕ ಸತ್ವಗುಣದ ಸ್ಥಿತಿಯಿಂದ ಮೇಲಕ್ಕೆ ಇರುವವನು. ಅವನು ಅಲೌಕಿಕವಾದ ಆನಂದದ ಮತ್ತು ಜ್ಞಾನದ ಸನಾತನ ಸ್ಥಿತಿಗೆ ಸೇರಿರುತ್ತಾನೆ. ದೇವತೆಗಳು ಹೀಗೆ ಪ್ರಾರ್ಥಿಸಿದರು: ಪ್ರಿಯ ಭಗವಂತನೇ, ನೀನು ನಿನ್ನ ಬೇರೆ ಬೇರೆ ಅವತಾರಗಳಲ್ಲಿ ಆವಿರ್ಭವಿಸುವಾಗ ಬೇರೆ ಬೇರೆ ಸನ್ನಿವೇಶಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಹೆಸರುಗಳನ್ನು ಮತ್ತು ರೂಪಗಳನ್ನು ತಾಳುವೆ. ಭಗವಾನ್ ಕೃಷ್ಣನೆಂದು ನಿನ್ನ ಹೆಸರು, ಏಕೆಂದರೆ ನೀನು ಸರ್ವಾಕರ್ಷಕನು. ನಿನ್ನ ಅಲೌಕಿಕ ಸೌಂದರ್ಯದಿಂದ ಶ್ಯಾಮ ಸುಂದರನೆಂದು ಹೆಸರಾಗಿರುವೆ. ಶ್ಯಾಮ ಎಂದರೆ ಕರಿದು, ಆದರೂ ನೀನು ಸಾವಿರಾರು ಮನ್ಮಥರಿಗಿಂತ ಹೆಚ್ಚಿನ ಸುಂದರನೆಂದು ಹೇಳುತ್ತಾರೆ. ಕಂದರ್ಪ ಕೋಟಿ ಕಮನೀಯ ಕರಿಮುಗಿಲಿಗೆ ಹೋಲಿಕೆಯಾಗುವ ಬಣ್ಣದಲ್ಲಿ ನೀನು ಕಾಣಿಸುವೆಯಾದರೂ ನೀನು ದಿವ್ಯ ಪರಾತ್ಪರನು. ಆದುದರಿಂದ ನಿನ್ನ ಸೌಂದರ್ಯವು ಮನ್ಮಥನ ಕೋಮಲ ಶರೀರಕ್ಕಿಂತ ಅನೇಕ ಪಟ್ಟು ಆಕರ್ಷಕವಾದುದು. ಕೆಲವು ಸಲ ನಿನ್ನನ್ನು ಗಿರಿಧಾರಿ ಎನ್ನುತ್ತಾರೆ, ಏಕೆಂದರೆ ನೀನು ಗೋವರ್ಧನ ಎಂಬ ಹೆಸರಿನ ಬೆಟ್ಟವನ್ನೆತ್ತಿರುವೆ. ಕೆಲವು ಸಲ ನಿನ್ನನ್ನು ನಂದನಂದನ ಅಥವಾ ವಾಸುದೇವ ಅಥವಾ ದೇವಕೀ ನಂದನ ಎಂದು ಕರೆಯಲಾಗಿದೆ, ಏಕೆಂದರೆ ನೀನು ನಂದ ಮಹಾರಾಜನ ಅಥವಾ ದೇವಕಿಯ ಅಥವಾ ವಸುದೇವನ ಮಗನಾಗಿ ಆವಿರ್ಭವಿಸಿದೆ. ನಿನ್ನ ಅನೇಕ ನಾಮಗಳು ಮತ್ತು ರೂಪಗಳು ನಿರ್ದಿಷ್ಟ ರೀತಿಯ ಕಾರ್ಯಕ್ಕೆ ಮತ್ತು ಗುಣಕ್ಕೆ ಅನುಸಾರವಾಗಿ ಇರುತ್ತವೆಂದು ನಿರಾಕಾರವಾದಿಗಳು ಭಾವಿಸುತ್ತಾರೆ, ಏಕೆಂದರೆ ಅವರು ಓರ್ವ ಭೌತಿಕ ವೀಕ್ಷಕನ ಸ್ಥಾನದಿಂದ ನಿನ್ನನ್ನು ಗ್ರಹಿಸುತ್ತಾರೆ. ನಮ್ಮ ಪ್ರೀತಿಯ ಭಗವಂತನೇ, ನಿನ್ನ ಪರತರ ಸ್ವಭಾವ, ರೂಪ ಮತ್ತು ಚಟುವಟಿಕೆಗಳನ್ನು ಅರಿತುಕೊಳ್ಳತಕ್ಕ ವಿಧಾನವೆಂದರೆ ಊಹಾತ್ಮಕ ಚಿಂತನೆಯಿಂದ ಅಧ್ಯಯನ ಮಾಡುವುದಲ್ಲ. ವ್ಯಕ್ತಿಯು ಸ್ವತಃ ಭಕ್ತಿ ಸೇವೆಯಲ್ಲಿ ನಿರತನಾಗಬೇಕು. ಆಗ ಅವನು ನಿನ್ನ ಪರತರ ಸ್ವಭಾವವನ್ನು, ದಿವ್ಯವಾದ ರೂಪ, ನಾಮ, ಗುಣಗಳನ್ನು ಅರಿತುಕೊಳ್ಳಬಲ್ಲನು. ವಾಸ್ತವಿಕವಾಗಿ ನಿನ್ನ ಪಾದ ಕಮಲಗಳ ಸೇವೆಯಲ್ಲಿ ಒಂದಿಷ್ಟು ಅಭಿರುಚಿಯುಳ್ಳ ವ್ಯಕ್ತಿಯು ಮಾತ್ರ ನಿನ್ನ ದಿವ್ಯ ಸ್ವಭಾವವನ್ನು ಅಥವಾ ರೂಪವನ್ನು ಮತ್ತು ಗುಣವನ್ನು ಅರಿತುಕೊಳ್ಳಬಲ್ಲನು. ಇತರರು ಲಕ್ಷಾಂತರ ವರ್ಷಗಳ ತನಕ ಊಹಿಸುತ್ತಾ ಹೋಗಬಹುದು, ಆದರೆ ಅವರಿಗೆ ನಿನ್ನ ವಾಸ್ತವ ಸ್ಥಿತಿಯ ಒಂದು ಅಂಶವನ್ನು ಕೂಡ ತಿಳಿಯಲು ಸಾಧ್ಯವಿಲ್ಲ. ಬೇರೆ ಮಾತುಗಳಲ್ಲಿ ಧನ್ಯವಾದಗಳು ಪ್ರಭುಜಿ. ಕಾಂತಮಣಿ ಆಚಾರ್ಯ ಓದ್ತೀರಾ? ಓದ್ತೀನಿ ಪ್ರಭುಜಿ. ಹರೇ ಕೃಷ್ಣ. ಮತ್ತೆ ಇಲ್ಲಿಂದ ಶುರು ಮಾಡಿ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನು ಭಕ್ತರಲ್ಲದವರು ತಿಳಿಯಲಾರರು, ಏಕೆಂದರೆ ಕೃಷ್ಣನ ವಾಸ್ತವಿಕ ಲಕ್ಷಣಗಳನ್ನು ಮರೆಮಾಡತಕ್ಕ ಯೋಗಮಾಯೆ ಎಂಬ ಪರದೆ ಅಲ್ಲಿರುತ್ತದೆ. ಭಗವದ್ಗೀತೆಯಲ್ಲಿ ದೃಢಪಡಿಸಿರುವಂತೆ 7.25 ನಾಹಂ ಪ್ರಕಾಶ ಸರ್ವಸ್ಯ. ಭಗವಂತನು ಹೇಳುವುದೇನೆಂದರೆ, ನಾನು ಯಾವನೊಬ್ಬನಿಗೂ ಮತ್ತು ಪ್ರತಿಯೊಬ್ಬನಿಗೂ ಗೋಚರವಾಗುವವನಲ್ಲ. ಕೃಷ್ಣನು ನನ್ನ ಅವತಾರ ಕಾಲದಲ್ಲಿ ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ವಾಸ್ತವವಾಗಿ ಉಪಸ್ಥಿತನಿದ್ದನು ಮತ್ತು ಪ್ರತಿಯೊಬ್ಬನೂ ಅವನನ್ನು ನೋಡಿದನು. ಆದರೆ ಅವನು ದೇವೋತ್ತಮ ಪರಮಪುರುಷನೆಂದು ಪ್ರತಿಯೊಬ್ಬನೂ ತಿಳಿಯಲಾರದೆ ಹೋದನು. ಆದರೂ ಅವನ ಸಮ್ಮುಖದಲ್ಲಿ ಸತ್ತವನು ಭೌತಿಕ ಬಂಧನದಿಂದ ಪರಿಪೂರ್ಣ ಮುಕ್ತಿಯನ್ನು ಪಡೆದನು ಮತ್ತು ಆಧ್ಯಾತ್ಮಿಕ ಲೋಕಕ್ಕೆ ವರ್ಗಾವಣೆಗೊಂಡನು. ತಿಳಿಗೇಡಿಗಳು, ಮೂಢರು ತಮ್ಮ ಆ ಸ್ವಭಾವವನ್ನು ಜಾಗೃತಗೊಳಿಸುವುದಿಲ್ಲ. ಆದುದರಿಂದ ಅವರು ಕೃಷ್ಣನನ್ನು ಅಥವಾ ರಾಮನನ್ನು ಅರಿಯಲಾರರು. ಅವಜಾನಂತಿ ಮಾಂ ಮೂಢ ಮಾನುಷೀಂ ತನುಮಾಶ್ರಿತಂ.
ಮಹಾಪಂಡಿತರು ಕೂಡ ಅನೇಕ ಸವಿಸ್ತಾರ ವ್ಯಾಖ್ಯಾನಗಳಲ್ಲಿ ಮತ್ತು ವಿವರಣೆಗಳಲ್ಲಿ ಭಕ್ತಿ ಸೇವೆಯನ್ನು ಸಮರ್ಥಿಸುವ ಆಚಾರ್ಯರ ಪ್ರಯತ್ನಗಳನ್ನು ಪರಿಶೀಲಿಸದೆ ಕೃಷ್ಣನನ್ನು ಕಾಲ್ಪನಿಕನೆಂದು ಭಾವಿಸುವವರು. ಇದಕ್ಕೆ ಕಾರಣವೆಂದರೆ ದಿವ್ಯಜ್ಞಾನವಿಲ್ಲದಿರುವುದು ಮತ್ತು ಕೃಷ್ಣ ಪ್ರಜ್ಞೆಯನ್ನು ಜಾಗೃತಗೊಳಿಸದಿರುವುದು. ಕೃಷ್ಣನು ಅಥವಾ ರಾಮನು ಕಾಲ್ಪನಿಕ ವ್ಯಕ್ತಿಗಳಾಗಿದ್ದರೆ ಮಹಾಪಂಡಿತರಾದ ಶ್ರೀಧರ ಸ್ವಾಮಿ, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ವೀರರಾಘವ, ವಿಜಯಧ್ವಜ, ವಲ್ಲಭಾಚಾರ್ಯರು ಮತ್ತು ಅನೇಕ ಅಂಗೀಕೃತ ಆಚಾರ್ಯರು ಶ್ರೀಮದ್ ಭಾಗವತದ ಮೇಲೆ ಕೃಷ್ಣನ ವಿಷಯವಾಗಿ ವಿವರಣೆಗಳನ್ನು ಮತ್ತು ವ್ಯಾಖ್ಯಾನಗಳನ್ನು ಬರೆಯುವುದರಲ್ಲಿ ಸಮಯವನ್ನು ಏಕೆ ವೆಚ್ಚ ಮಾಡಿದರು ಎಂದು ಪ್ರಶ್ನಿಸುವಷ್ಟು ಸಾಮಾನ್ಯ ಜ್ಞಾನವು ಒಬ್ಬನಿಗೆ ಇರಬೇಕು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ತುಂಬಾ ಚೆನ್ನಾಗಿದೆ ಪರ್ಪೋರ್ಟು. ಎಲ್ಲ ಮಾಯಾವಾದಿಗಳಿಗೆ ಸರಿಯಾಗಿ ಕೊಟ್ಟಿದ್ದಾರೆ ಇಲ್ಲಿ ಶ್ರೀಲ ಪ್ರಭುಪಾದರು. ಸೊ ಶ್ಲೋಕ 35ರಲ್ಲಿ ಭಗವಂತನ ರೂಪ ಒಂದು ಕಲ್ಪನೆಯಲ್ಲ ಅಂತ ಇದರಲ್ಲಿ ರುಜುವಾತು ಪಡಿಸ್ತಾ ಇದ್ದಾರೆ. ಅಂದ್ರೆ ಅದು ಜ್ಞಾನದ ಪರಮಾವಧಿ ಎಂಬುದನ್ನು ಸಾಬೀತುಪಡಿಸ್ತಾ ಇದೆ. ಇಲ್ಲಿ ದೇವತೆಗಳು ಹೇಳ್ತಾ ಇದ್ದಾರೆ. ಸೊ ದೇವತೆಗಳು, ಬ್ರಹ್ಮಾದಿ ದೇವತೆಗಳಿದ್ದಾರೆ ಇಲ್ಲಿ, ಅವರೆಲ್ಲರೂ ಸೇರ್ಕೊಂಡು ಹೇಳ್ತಾ ಇದ್ದಾರೆ ಭಗವಂತನ ವಿಶುದ್ಧ ಸತ್ವ ರೂಪದ ಅನಿವಾರ್ಯತೆಯನ್ನು ಅವರು ವಿವರಣೆ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಸತ್ವಂ ನ ಚೇದ್ ದಾತರಂ ಇದಂ ನಿಜಂ ಭವೇದ್. ಎಲೈ ವಿಧಾತನೇ ಅಂದ್ರೆ ಸೃಷ್ಟಿಕರ್ತನೆ, ನಿನ್ನ ಈ ವಿಶುದ್ಧ ಸತ್ವದ ರೂಪವು ಶಾಶ್ವತವಾಗಿ ಅಸ್ತಿತ್ವದಲ್ಲಿ ಇಲ್ಲದೆ ಇದ್ದಿದ್ರೆ ವಿಜ್ಞಾನಂ ಅಜ್ಞಾನಂ ಬಿದಾಪಮಾರ್ಜನಂ ಅಂತ ಹೇಳಿದ್ದಾರೆ. ಅಂದ್ರೆ ಅಜ್ಞಾನವನ್ನು ಬುಡ ಸಮೇತ ಕಿತ್ತೊಗೆಯುವ ಮತ್ತು ಭೇದ ಭಾವಗಳನ್ನು ಅಳಿಸು ಹಾಕುವ ವಿಜ್ಞಾನ ನಮಗೆ ಸಿಗ್ತಾ ಇರಲಿಲ್ಲ ಅಂತೇಳಿ. ಸೊ ಅಜ್ಞಾನ ಅಂದ್ರೆ ಏನು? ಇಲ್ಲಿ ಭಗವಂತನಿಗೆ ರೂಪ ಇಲ್ಲ ಅಂತ ತಿಳ್ಕೊಳ್ಳುವುದೇ ಅಜ್ಞಾನ. ಆ ಅಜ್ಞಾನವನ್ನು ವಿಜ್ಞಾನಮಜ್ಞಾನ, ಈ ವಿಜ್ಞಾನದಿಂದ ನಮ್ಮ ಅಜ್ಞಾನ ಹೋಗ್ತಾ ಇತ್ತು, ನಮ್ಮ ಅಜ್ಞಾನ ಅಳಿಸು ಹಾಕಿದೆ. ನಮ್ಮ ಅಜ್ಞಾನವನ್ನು ಯಾಕೆ ಅಳಿಸಾಗಿದೆ? ನಿನ್ನ ಒಂದು ರೂಪದಿಂದ, ನಿನ್ನ ವಿಶುದ್ಧ ಸತ್ವದ ರೂಪವನ್ನು ನಮಗೆ ದರ್ಶನ ಕೊಟ್ಟಿರುವುದರಿಂದ ನಮ್ಗೇನಾಗ್ತಾ ಇದೆ, ಆ ಭೇದ ಭಾವ ಏನಿದೆ, ವಿಜ್ಞಾನ ಅಜ್ಞಾನಗಳ ಮಧ್ಯೆ ಅನುಭವಾತ್ಮಕ ಜ್ಞಾನ ನಮ್ಗೆ ಸಿಗ್ತಾ ಇದೆ ಇವಾಗ. ಇಲ್ದಿದ್ರೆ ನಿನ್ನ ಈ ರೀತಿಯಾಗಿ ಬರದೇ ಇದ್ದಿದ್ರೆ, ಸತ್ವದ ರೂಪದಲ್ಲಿ ಅಸ್ತಿತ್ವದಲ್ಲಿ ಬರದೇ ಇದ್ದಿದ್ರೆ ನಮ್ಗೆ ಅದರ ಜ್ಞಾನ ಸಿಗ್ತಾ ಇರಲಿಲ್ಲ. ನಂತರ ದೇವತೆಗಳು ಹೇಳ್ತಾರೆ ಗುಣಪ್ರಕಾಶೇರ್ ಅನುಮೀಯತೆ ಭವಾನ್ ಅಂತ. ಅಂದ್ರೆ ಲೌಕಿಕ ಗುಣಗಳ ಪ್ರಕಾಶದ ಮೂಲಕ ನಿನ್ನ ಅಸ್ತಿತ್ವವನ್ನು ಕೇವಲ ಊಹೆ ಮಾಡಬಹುದಷ್ಟೇ. ನಮ್ಗೆ ಈ ಸೂರ್ಯ ಚಂದ್ರರು ಇವ್ರನ್ನೆಲ್ಲ ಕಂಪೇರ್ ಮಾಡಿಕೊಂಡು ಭಗವಂತ ಹೀಗಿರ್ಬೋದು ಅಂದ್ಬಿಟ್ಟು ಊಹೆ ಮಾಡ್ಬೋದಾಗಿತ್ತು. ಅಂದ್ರೆ ಗುಣಪ್ರಕಾಶೇರ್ ಅನುಮೀಯತೆ. ಅನುಮೀಯತೆ ಅಂದ್ರೆ ಗೆಸ್ ಮಾಡುವಂಥದ್ದು, ಗೆಸ್ ವರ್ಕ್ ಮಾಡುವಂಥದ್ದು. ಅನುಮೀಯತೆ ಭವಾನ್. ಸೊ ಅದರಿಂದ ಊಹೆ ಮಾಡ್ಬೋದಾಗಿತ್ತು, ಇನ್ಫರೆನ್ಸ್ ಮಾಡ್ಬೋದಾಗಿತ್ತು. ಸೊ ಆದ್ರೆ ನಮ್ಗೆ ಅದರ ಅವಶ್ಯಕತೆ ಬೀಳಲಿಲ್ಲ, ಯಾಕಂದ್ರೆ ನೀನು ಸ್ವಯಂ ಆವಿರ್ಭವಿಸಿದ್ದೀಯ. ಆದ್ರಿಂದ ಏನಾಗ್ತಾ ಇದೆ, ಪ್ರಕಾಶತೆ ಯಸ್ಯ ಚ ಏನ ವಾ ಗುಣಃ ಅಂತ ಇದೆ. ಅಂದ್ರೆ ಈ ಗುಣಗಳ ಹಿಂದೆ ಇರುವ ಶಕ್ತಿ ಯಾರು ಮತ್ತು ಯಾವ ಅವರಿಂದ ಪ್ರಕಾಶಿಸಲ್ಪಡುತ್ತಾ ಇದೆ ಅನ್ನೋದರ ನೇರ ಜ್ಞಾನ ನಮ್ಗೆ ಸಿಗ್ತಾ ಇರಲಿಲ್ಲ. ಅಂದ್ರೆ ಸೂರ್ಯ ಚಂದ್ರರು ಇವೆಲ್ಲ ಇದ್ದಾರೆ, ಶಕ್ತಿಗಳಿದ್ದಾರೆ, ಇವ್ರ ಹಿಂದೆ ಯಾವ ಶಕ್ತಿ ಇದೆ, ಅದು ಯಾವುದರಿಂದ ಈ ಸೂರ್ಯ ಚಂದ್ರರು ಪ್ರಕಾಶಿಸಲ್ಪಡ್ತಾ ಇದ್ದಾರೆ ಅನ್ನೋದು ಕೂಡ ಜ್ಞಾನ ನಮ್ಗೆ ಸಿಗ್ತಾ ಇರಲಿಲ್ಲ. ಇವೆಲ್ಲವೂ ಜ್ಞಾನ ಯಾಕೆ ಸಿಗ್ತಾ ಇದೆ ನಮ್ಗೆ? ನೀನು ವಿಶುದ್ಧ ಸತ್ವ ರೂಪದ ಅನಿವಾರ್ಯತೆಯನ್ನು ವಿಶುದ್ಧ ಸತ್ವ ರೂಪದಲ್ಲಿ ಆವಿರ್ಭವಿಸಿದ್ದೀಯ. ಆದ್ರಿಂದ ನಮ್ಗೆ ಇದೆಲ್ಲ ವಿಜ್ಞಾನ ನಮ್ಗೆ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಊಹೆ ಮತ್ತು ಪರೋಕ್ಷ, ಇಲ್ಲಿ 3 ವಿಷಯಗಳನ್ನು ಶ್ರೀಲ ಪ್ರಭುಪಾದರು ಈ ಶ್ಲೋಕದಿಂದ ನಾವು ತಿಳ್ಕೊಬಹುದು. ಮೊದಲನೇದಾಗಿ ಊಹೆ ಮತ್ತು ಪರೋಕ್ಷ ಜ್ಞಾನ. ಇಲ್ಲಿ ಊಹೆ ಮತ್ತು ಪರೋಕ್ಷ ಜ್ಞಾನ ಅಂದ್ರೆ ನಾವು ಈ ಜಗತ್ತನ್ನು ನೋಡಿ ಇದರ ಹಿಂದೆ ಒಂದು ಸೃಷ್ಟಿಕರ್ತ ಇರಲೇಬೇಕು ಒಂದು ಊಹೆ ಮಾಡ್ತಾ ಇದ್ವಿ ಅಷ್ಟೇ. ಉದಾಹರಣೆಗೆ ಹೊಗೆ ನೋಡಿ ಹೊಗೆ ಬರ್ತಾ ಇದೆ ಅಂದ್ರೆ ಬೆಂಕಿ ಇದ್ದೇ ಇರುತ್ತೆ ಅಂದ್ಬಿಟ್ಟು ನಾವು ಊಹಿಸ್ತೇವೆ. ಹೇಳ್ತಾ ಇದ್ರೆ ನಾವು ಯಾವಾಗ್ಲೂ ಹೇಳ್ತೇವೆ ಬೆಂಕಿ ಇಲ್ಲದೆ ಹೊಗೆ ಬರುತ್ತಾ ಅಂತೀವಿ. ಅದೇ ರೀತಿ ಈ ಶಕ್ತಿ ಇದೆ ಅಂದ್ರೆ ಶಕ್ತಿ ಹಿಂದೆ ಸೃಷ್ಟಿಕರ್ತ ಇರಲೇಬೇಕು ಅಂದ್ಬಿಟ್ಟು. ಆದರೆ ಭಗವಂತನು ತನ್ನ ದಿವ್ಯ ರೂಪದಲ್ಲಿ ಅವತಾರಣೆ ಮಾಡದೇ ಇದ್ದಿದ್ರೆ ಈ ಊಹೆ ಎಂದಿಗೂ ಊಹೆಯಾಗಿ ಉಳ್ಕೋತಿತ್ತೆ ಹೊರತು ಅದು ಜ್ಞಾನ ಅಥವಾ ದರ್ಶನವಾಗಿ ಬದಲಾಗ್ತಿರ್ಲಿಲ್ಲ ಅಂತ ದೇವತೆಗಳು ಹೇಳ್ತಾ ಇದ್ದಾರೆ. ಅದು ಊಹೆಯಾಗಿ ಉಳ್ಕೋತಿತ್ತು, ನಮ್ಗೆ ಡೈರೆಕ್ಟ್ ರಿಯಲೈಸೇಷನ್ ಅಂದ್ರೆ ಅಪರೋಕ್ಷವಾದ ಜ್ಞಾನ ಆಗ್ತಿರ್ಲಿಲ್ಲ ಅಂತ ಹೇಳಿ. ನಂತರ ಇನ್ನೊಂದು ಪಾಯಿಂಟ್ ಏನ್ ಹೇಳ್ತಾ ಇದ್ದಾರೆ ದೇವತೆಗಳು ಅಂದ್ರೆ ನಮ್ಮ ಅಜ್ಞಾನದ ಒಂದು ನಾಶವಾಗಿದೆ. ಅಂದ್ರೆ ಅಜ್ಞಾನ ಅಂದ್ರೆ ಏನು? ಆತ್ಮ ಮತ್ತು ಪರಮಾತ್ಮನ ನಡುವೆ ಇರುವ ಭೇದ ಮತ್ತು ಮಾಯೆ ಅಥವಾ ಮಾಯೆ. ಸೊ ನಮ್ಮ ಮತ್ತು ಮಾಯೆ ಮಧ್ಯೆ ಇರುವ ಒಂದು ಭೇದ ಏನಿದೆ ಅದು ಗೊತ್ತಾಗ್ತಿರ್ಲಿಲ್ಲ ನಮ್ಗೆ. ಅದು ಅಜ್ಞಾನ ನಮ್ಗೆ. ಸೊ ಭಗವಂತನ ರೂಪ ಕೇವಲ ಲೌಕಿಕ ಸತ್ವಗುಣದಿಂದ ಕೂಡಿದ್ರೆ ಹೇಗೆ ಈ ಮಾಯಾವಾದಿಗಳು ಹೇಳ್ತಾರೆ, ಅವನು ಸತ್ವಗುಣದಿದ್ದಾನೆ, ಅದು ಈ ಲೌಕಿಕ ಬಂದಾಗ ಅವನು ತನ್ನ ಈ ಏನಿದೆ ಈ
ಈ ಲೌಕಿಕ ಜಗತ್ತಿನ ರೂಪವನ್ನು ಧರಿಸ್ಕೊಳ್ತಾನೆ ಅಂದ್ಬಿಟ್ಟು. ಆದ್ರೆ ಸೊ ನಮ್ಮನ್ನು ನಾವು ಆ ಥರ ತಿಳ್ಕೊಂಡೆ ನಾವು ಅದೇ ಮಾಯೆಯಲ್ಲಿ ಇದ್ಬಿಡ್ತಾ ಇದ್ವಿ. ಯಾಕಂದ್ರೆ ಲೌಕಿಕ ಸತ್ವ ಗುಣವು ಕೂಡ ಮಾಯೆಯ ಒಂದು ಭಾಗವೇ. ಆದ್ರಿಂದ ಭಗವಂತನ ನಿಜಂ ಸತ್ವಂ ಅಂದ್ರೆ ಸ್ವಂತ ವಿಶುದ್ಧ ಸತ್ವ. ಸೊ ಅದರಿಂದ ಈ ಸ್ವಂತ ವಿಶುದ್ಧ ಸತ್ವ ಏನಿದೆ ಈ ಎಲ್ಲಾ ತ್ರಿಗುಣಗಳ ಒಂದು ಅಜ್ಞಾನವನ್ನು ಸಂಪೂರ್ಣವಾಗಿ ನಾಶ ಮಾಡಿದೆ ನಮ್ಗೆ ಅಂತ ಇವರು ದೇವತೆಗಳು ಹೇಳ್ತಾ ಇದ್ದಾರೆ. ಮೂರನೇದಾಗಿ ದೇವತೆಗಳು ಏನ್ ಹೇಳ್ತಾ ಇದ್ದಾರೆ, ಮೊದಲನೇದಾಗಿ ಊಹೆ ಮಾಡ್ತಾ ಇದ್ವಿ ನಾವು ನಿನ್ನ ರೂಪದ ಬಗ್ಗೆ, ನಿನ್ನ ಅಸ್ತಿತ್ವದ ಬಗ್ಗೆ. ಎರಡನೇದು ನಮ್ಗೆ ಅಜ್ಞಾನ ಇತ್ತು, ಅಜ್ಞಾನ ನಾಶವಾಯಿತು. ಮತ್ತು ಗುಣಗಳ ಮೂಲ ಅಂದ್ರೆ ಜಗತ್ತಿನಲ್ಲಿರುವ ಜ್ಞಾನ, ಕ್ರಿಯೆ, ಜಡತ್ವ ಅಂದ್ರೆ ಸತ್ವ, ರಜಸ್ಸು, ತಮ ಇವು ಯಾರಿಂದ ಪ್ರಕಾಶಗೊಳ್ತಾ ಇದೆ ಅನ್ನೋ ಪ್ರಶ್ನೆ ನಮ್ಗೆ ಪ್ರಶ್ನೆಗೆ ಉತ್ತರವೇ ನಮಗೆ ಸಿಗ್ತಿರ್ಲಿಲ್ಲ. ಸೊ ಆ ಪ್ರಶ್ನೆಗೆ ಉತ್ತರ ಏನು, ನಿನ್ನ ದಿವ್ಯ ರೂಪ ಅಂದ್ರೆ ಸೂರ್ಯನ ಪ್ರಕಾಶದಿಂದ ವಸ್ತುಗಳು ಕಾಣುವಂತೆ ಭಗವಂತನ ಅಸ್ತಿತ್ವದಿಂದಲೇ ಈ ಎಲ್ಲ ಪ್ರಕೃತಿಯ ಕಾರ್ಯಗಳು ಕಾರ್ಯನಿರ್ವಹಿಸ್ತಾ ಇದ್ದೇವೆ ಎಂಬುದು ನಮ್ಗೆ ಗೊತ್ತಾಗ್ತಾ ಇದೆ. ಸೊ ಅದರಿಂದ ಇದು ಶ್ಲೋಕದ ಪ್ರಕಾರ ಹೇಳಿದ್ದಾರೆ. ಇದು ಪರ್ಪೋರ್ಟ್ ಪ್ರಕಾರ ನೋಡೋದಂದ್ರೆ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ ಪರ್ಪೋರ್ಟ್ ಅಲ್ಲಿ, ಈ ವಿವರಣೆಯಲ್ಲಿ ಶ್ರೀಲ ಪ್ರಭುಪಾದರು ಜ್ಞಾನ ಮತ್ತು ಭಕ್ತಿಯ ಸಮ್ಮಿಲನವನ್ನು ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಭಗವಂತನನ್ನು ಕೇವಲ ಬುದ್ಧಿಶಕ್ತಿಯಿಂದ ಅಥವಾ ತರ್ಕದಿಂದ ಅರಿಲಿಕ್ಕೆ ಸಾಧ್ಯವಿಲ್ಲ. ಬದಲಿಗೆ ಭಗವಂತನ ಕರುಣೆ ಮತ್ತು ಶರಣಾಗತಿಯಿಂದ ಮಾತ್ರ ಸಾಧ್ಯ. ಅಂದ್ರೆ ನಾವು ಶರಣಾಗತರಾಗಬೇಕು ಮತ್ತು ಭಗವಂತನ ಕರುಣೆ ನಮ್ಮ ಮೇಲೆ ಬೀಳ್ಬೇಕು. ಆಗ ಮಾತ್ರ ನಮಗೆ ಭಗವಂತನ ಒಂದು ನಿಜವಾದ ಸತ್ಯವನ್ನು ಅರಿಲಿಕ್ಕೆ ಸಾಧ್ಯ. ಇಲ್ಲಿ 3 ಪಾಯಿಂಟ್ಗಳು ಇನ್ನೊಂದು ಹೇಳ್ಬೋದಂದ್ರೆ, ಮೊದಲನೆಯದಾಗಿ ತ್ರೈಗುಣ್ಯ ವಿಷಯ ವೇದ ಅಂತ ಹೇಳ್ಬಿಟ್ಟು, ಅಂದ್ರೆ ಕೃಷ್ಣನು ಭಗವದ್ಗೀತೆಯಲ್ಲಿ ಶ್ಲೋಕದಲ್ಲಿ ಹೇಳ್ತಾನೆ, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ. ಅಂದ್ರೆ ವೇದಗಳು ಹೆಚ್ಚಾಗಿ ಪ್ರಕೃತಿಯ 3 ಗುಣಗಳು ಸತ್ವ, ರಜಸ್ಸು, ತಮಸ್ಸು ಅವುಗಳ ಬಗ್ಗೆ ಮಾತ್ರ ಮಾತಾಡುತ್ತವೆ. ಆದ್ರೆ ಭಗವಂತ ಈ 3 ಗುಣಗಳಿಗೆ ಅತೀತ. ಅಂದ್ರೆ ಕೇವಲ ವೇದಗಳನ್ನು ಓದಿಕೊಂಡು ನಮ್ಗೆ ಭಗವಂತನ ದರ್ಶನ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ವೇದವ್ಯಾಸರು ಕೂಡ ಹೇಳಿದ್ದಾರೆ. ವೇದವ್ಯಾಸರ ವೇದಗಳನ್ನು ಬರೆದಿದ್ದು ಅವರಿಗೆ ಭಗವಂತನ ವೇದಗಳು ಬರೆದ ಮೇಲೆ ಕೂಡ ಅವ್ರಿಗೆ ಖುಷಿ ಆಗ್ಲಿಲ್ಲ. ಯಾಕಂದ್ರೆ ಆಮೇಲೆ ನಾರದ ಮಹರ್ಷಿಗಳು ಹೇಳ್ತಾರೆ, ಆದ್ರೆ ಭಗವಂತನ ದರ್ಶನವೇ ಇಲ್ವಲ್ಲ, ಅದಕ್ಕೆ ಖುಷಿ ಆಗ್ತಾ ಇಲ್ಲ ನಿಮ್ಗೆ ಅಂದ್ಬಿಟ್ಟು. ಸೊ ಅಂತರ ಅದರಿಂದ ಒಬ್ಬ ಮನುಷ್ಯ ಈ ತ್ರಿಗುಣಗಳನ್ನು ಮೀರಿ ಆಧ್ಯಾತ್ಮಿಕ ಮಟ್ಟಕ್ಕೆ ನೆಲೆ ನಿಲ್ಲದೆ ಹೊರತು ಭಗವಂತನ ದಿವ್ಯ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ನಂತರ ಮುಂದಿನ ಪಾಯಿಂಟ್ ಏನು ಅಂದ್ರೆ ಈ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಪಾದಾಂಬುಜ ಪ್ರಸಾದದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದ್ರೆ ಅಥಾಪಿತೇ ದೇವ ಪಾದಾಂಬುಜ ದ್ವಯ ಪ್ರಸಾದ ಲೇಷಾನುಗ್ರಹಿತ ಏವಹಿ ಅಂತ ಹೇಳ್ಬಿಟ್ಟು, ಅಂದ್ರೆ ಜ್ಞಾನಾತಿ ತತ್ವಂ ಭಗವನ್ ಮಹಿಮ್ನೋ ನ ಜಾನ್ಯ ಏಕೋ ಪಿ ಚಿರಂ ವಿಚಿನ್ಮಯನ್ನನ್. ಅಂದ್ರೆ ಭಗವಂತನ ಪಾದ ಕಮಲಗಳ ಕರುಣೆಯ ಒಂದು ಸಣ್ಣ ಹನಿ ಅಂದ್ರೆ ಒಂದು ಕಣ ಯಾರಿಗೆ ಸಿಗುತ್ತೋ ಅವರಿಗೆ ಮಾತ್ರ ಭಗವಂತನ ಮಹಿಮೆಯನ್ನು ಅರಿಲಿಕ್ಕೆ ಸಾಧ್ಯ. ಉಳಿದವರು ಏನಿದ್ರು ನೂರಾರು ಸಾವಿರಾರು ವರ್ಷಗಳ ಕಾಲ ಚಿಂತನೆ ತಾರ್ಕಿಕವಾಗಿ ಸ್ಪೆಕ್ಯುಲೇಷನ್ ಮಾಡಿದ್ರು ಕೂಡ ಅವರಿಗೆ ಭಗವಂತನ ಸತ್ಯವನ್ನು ಅರಿಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಭಗವಂತನ ಕರುಣೆ ಒಂದು ಸಣ್ಣ ಒಂದು ಹನಿ ಯಾರಿಗೆ ಸಿಗುತ್ತೆ ಅವರಿಗೆ ಭಗವಂತನ ಮಹಿಮೆ ಅರ್ಥವಾಗುತ್ತೆ. ನಂತರ ಭಗವಂತ ಹೇಳ್ತಾನೆ, ಭಗವಂತನ ರೂಪ ಅನೇಕ ರೂಪಗಳಿವೆ, ರಾಮ, ನರಸಿಂಹ, ಕೃಷ್ಣ, ಬಲರಾಮ. ಇವೆಲ್ಲ ಲೌಕಿಕ ರೂಪಗಳಲ್ಲ, ಇವೆಲ್ಲ ದಾನಾದಿ ಮೂರ್ತಿಷು ಕಲಾ ನಿಯಮೇನ ತಿಷ್ಟನ್ ಅಂತ ಬ್ರಹ್ಮದೇವರು ನಮ್ಮ ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತಾರೆ. ಸೊ ಇವು ಅನಾದಿ ಕಾಲದಿಂದಲೂ ಭಕ್ತರಿಂದ ಆರಾಧಿಸಲ್ಪಡುತ್ತೆ. ಭಕ್ತ್ಯಾಮಾಭಿ ಜಾನಾತಿ ಅಂದ್ರೆ ಕೃಷ್ಣನ ಹೇಳ್ತಾ ಇದ್ದಾನೆ, ಅಂದ್ರೆ ಭಕ್ತಿಯ ಮೂಲಕ ಮಾತ್ರ ನನ್ನನ್ನು ಅರಿಲಿಕ್ಕೆ ಸಾಧ್ಯ. ನಂತರ ವಿಗ್ರಹಾರ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಹೇಳಿದ್ದಾರೆ. ಭಗವಂತನ ನಮ್ಮೆದಕ್ಕೆ ನೇರವಾಗಿ ಕಣ್ಣಲ್ಲಿಗೆ ಕಾಣಿಸ್ತಾ ಇದ್ರು ಅವನ ವಿಗ್ರಹವನ್ನು ಭಕ್ತಿಯಿಂದ ಪೂಜಿಸುವುದರಿಂದ ನಮ್ಮಲ್ಲಿರುವ ಆಧ್ಯಾತ್ಮಿಕ ಪ್ರಜ್ಞೆ ಜಾಗೃತಿಯಾಗುತ್ತೆ. ಭಗವಂತ ಬೇರೆ ಅಲ್ಲ, ಭಗವಂತನ ವಿಗ್ರಹ ಬೇರೆ ಅಲ್ಲ. ಸೊ ಅದರಿಂದ ಭಗವಂತನ ವಿಗ್ರಹವನ್ನು ಪೂಜೆ ಮಾಡುವುದರಿಂದಲೇ ಕೂಡ ನಮ್ಗೆ ಭಗವಂತನ ಭಕ್ತಿ ಮತ್ತು ಭಕ್ತಿ ಪ್ರಜ್ಞೆ ಅಂದ್ರೆ ಆಧ್ಯಾತ್ಮಿಕ ಪ್ರಜ್ಞೆ ಜಾಗೃತವಾಗುತ್ತೆ. ಈ ಆಧ್ಯಾತ್ಮಿಕ ಪ್ರಜ್ಞೆ ಏನ್ ಮಾಡುತ್ತೆ, ನಮ್ಮನ್ನು ಲೌಕಿಕ ಗುಣಗಳಿಂದ ಮುಕ್ತಗೊಳಿಸಿ ಭಗವಂತನ ಪಾದ ಕಮಲಗಳಲ್ಲಿ ಅನುರಕ್ತಿ ಬೆಳೆಯುತ್ತೆ ನಮ್ಗೆ ಮಾಡುತ್ತೆ. ನಂತರ ಇನ್ನೊಂದು ಕಲ್ಪಿತ ರೂಪ ಮತ್ತು ದಿವ್ಯ ರೂಪದ ಬಗ್ಗೆ ಇಲ್ಲಿ ಮಾತಾಡಿದ್ದಾರೆ. ಯಾವನು ತನ್ನ ಬುದ್ಧಿಶಕ್ತಿಯಿಂದ ದೇವರನ್ನು ಒಂದು ರೂಪದಲ್ಲಿ ಕಳಿಸಿಕೊಳ್ಳುವುದು ಅಸಾಧ್ಯ, ಅದು ಅಜ್ಞಾನ. ಅಂದ್ರೆ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದಲ್ವಾ ಇದು. ಯಾಕಂದ್ರೆ ಬ್ರಹ್ಮದೇವರೇ ಹೇಳ್ತಾ ಇದ್ದಾರೆ, ಬ್ರಹ್ಮದೇವರು ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡಿದ್ದಾರೆ, ಸಾಕ್ಷಾತ್ತಾಗಿ ನೋಡಿದ್ದಾರೆ ಭಗವಂತನ. ಅವರು ತಮ್ಮ ಇದರಲ್ಲಿ ಬ್ರಹ್ಮ ಸಂಹಿತೆಯಲ್ಲಿ ಭಗವಂತ ಹೇಗೆ ಕಾಣಿಸ್ತಾನೆ, ಹೇಗೆ ಇದ್ದಾನೆ ಅನ್ನೋದರ ಬಗ್ಗೆ ಸಂಪೂರ್ಣವಾದ ವಿವರಣೆಗಳನ್ನು ಅವರು ಕೊಟ್ಟಿದ್ದಾರೆ. ಅದರಿಂದ ಭಕ್ತಿ ಮಾರ್ಗದಲ್ಲಿ ಆ ವಿವರಣೆಗಳ ಪ್ರಕಾರ ಭಗವಂತನ ರೂಪವನ್ನು ಪೂಜಿಸುವುದು ಅದು ಸರಿಯಾದ ಜ್ಞಾನ ಮತ್ತು ಸರಿಯಾದ ಕೆಲಸ. ಸೊ ನಂತರ ಮುಂದಿನದ್ದು ಇನ್ನಷ್ಟು ನೋಡ್ಬೇಕಂದ್ರೆ ನಾವು ವಿಜ್ಞಾನ ಮತ್ತು ಎಕ್ಸ್ಪೀರಿಯನ್ಸ್ ನಾಲೆಜ್ ಅಂದ್ರೆ ಜ್ಞಾನ ವಿಜ್ಞಾನದ ಬಗ್ಗೆ ಇಲ್ಲಿ ಮಾತಾಡಿದ್ದಾರೆ ಶ್ರೀಲ ಪ್ರಭುಪಾದರು. ಅಂದ್ರೆ
ಕಲ್ಪಿತ ರೂಪ ಮತ್ತು ದಿವ್ಯ ರೂಪದ ಬಗ್ಗೆ ನೋಡೋದಾದ್ರೆ ನಮ್ಮ ಗುಣಗಳಿಂದಾಗಿ ನಾವು ದೇವರನ್ನು ಕಲ್ಪಿಸ್ಕೊಳ್ತಾ ಇದ್ದೀವಿ. ಅಂದ್ರೆ ನಮಗೂ ಸತ್ವ ರಜಸ್ ಮತ್ತೆ ಈ ತಮೋ ಗುಣಗಳ ಒಂದು ಮಿಶ್ರಿತವಾಗಿ ನಾವೆಲ್ಲ ಇದ್ದೀವಿ. ಅದನ್ನ ನಮ್ಮಲ್ಲಿ ಎಷ್ಟು ಸತ್ವಗುಣ ಇರುತ್ತೋ, ಎಷ್ಟು ರಜೋಗುಣ ಇರುತ್ತೋ, ಎಷ್ಟು ತಮೋ ಗುಣ ಇರುತ್ತೋ ಆ ಗುಣಗಳಿಗೆ ಅನುಸಾರವಾಗಿ ನಾವು ಭಗವಂತನನ್ನು ಕಲ್ಪಿಸ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಅದರಿಂದ ನಾವು ಅನ್ಕೋತೀವಿ, ಓ ಭಗವಂತ ಎಷ್ಟೋ ಸಾವಿರ ವರ್ಷಗಳು, ಎಷ್ಟೋ ಲಕ್ಷ ಕೋಟಿಗಳ ವರ್ಷಗಳು ಅಂತ ನಾವು ಎಲ್ಲ ಇದರಲ್ಲಿ ಶಾಸ್ತ್ರಗಳಲ್ಲಿ ಹೇಳಿದೆ. ಅದರಿಂದ ಅವನಿಗೆ ತುಂಬಾ ವಯಸ್ಸಾಗಿರ್ಬೇಕು, ತುಂಬಾ ವಯೋವೃದ್ಧನಾಗಿರ್ಬೇಕು ಅಂತ ನಾವು ಅನ್ಕೋತೇವೆ. ಆದ್ರೆ ಬ್ರಹ್ಮ ಸಂಹಿತೆ ಇದರಲ್ಲಿ ಏನ್ ಹೇಳ್ತಾರೆ, ಅದ್ವೈತಂ ಅಚ್ಯುತಂ ಅನಾದಿಂ ಅನಂತ ರೂಪಂ ಆದ್ಯಂ ಪುರಾಣ ಪುರುಷಂ ನವ ಯೌವನಂ ಚ ಅಂತಾರೆ. ಸಾರಿ, ಅದ್ವೈತಂ ಅಚ್ಯುತಂ ಅನಾದಿಂ ಅನಂತ ರೂಪಂ ಆದ್ಯಂ ಪುರಾಣ ಪುರುಷಂ ನವ ಯೌವನಂ ಚ ಅಂತ ಇವರು ಬ್ರಹ್ಮದೇವರು ಹೇಳ್ತಾರೆ. ಅಂದ್ರೆ ಅವನು ಎಲ್ಲರಿಗಿಂತ ಹಳೆಯವನಾದರೂ ಆದ್ಯಂ, ಅವನು ರೂಪವು ಯಾವಾಗಲೂ ಹೊಸ ಯೌವನದಿಂದ ಕೂಡಿರುತ್ತದೆ, ನವ ಯೌವನಂ ಚ. ಮತ್ತು ಕೃಷ್ಣನ ಈ ನವಯೌವನ ರೂಪವೇ ಎಲ್ಲ ಕಲ್ಪನೆಗಳಿಗೆ ಅಂತ್ಯ ಹಾಡುವ ಪರಮ ಸತ್ಯ. ನವಯೌವನ ರೂಪನೇ ಹೇಳ್ಬಿಟ್ಟಿದ್ದಾನೆ, ಇದು ಬ್ರಹ್ಮದೇವರು ಹೇಳಿದ್ದಾರೆ. ನಂತರ ವಿಜ್ಞಾನ ಬಿದ ಅನ್ನೋದರ ಬಗ್ಗೆ ಓದೋದಾದ್ರೆ, ಇದು ಕೇವಲ ಓದಿರುವ ಜ್ಞಾನ ಅಲ್ಲ. ಈ ವಿಜ್ಞಾನ ಅಂದ್ರೇನು? ಓದಿರುವ ಜ್ಞಾನ. ಇದನ್ನು ಬ್ರಹ್ಮ ತನ್ನ ಕಣ್ಣಾರೆ ಕಂಡಿದ್ದಾನೆ. ಅವನು ಬ್ರಹ್ಮ ಸಂಹಿತೆಯಲ್ಲಿ ಏನ್ ಕಂಡಿದ್ದಾನೆ ಅದನ್ನೇ ಬ್ರಹ್ಮ ಸಂಹಿತೆಯಲ್ಲಿ ಅವನು ಬರೆದಿದ್ದಾನೆ. ಸೊ ಅದರಿಂದ ಚೈತನ್ಯ ಮಹಾಪ್ರಭುಗಳು ಕೂಡ ಅದನ್ನು ಪ್ರಮಾಣೀಕರಿಸಿದ್ದಾರೆ. ಅದರಿಂದ ನಾವು ಅಜ್ಞಾನ ಬಿದ, ಜನರು ಅಜ್ಞಾನದಿಂದ ದೇವರನ್ನು ಒಮ್ಮೆ ನಿರಾಕಾರ ಎನ್ನುತ್ತಾರೆ, ಮತ್ತೊಮ್ಮೆ ಅವರು ಒಂದರ ವಯಸ್ಸಾಗಿದೆ ಅಂತಾರೆ. ಆದ್ರೆ ಈ ಬ್ರಹ್ಮದೇವರ ಈ ಪ್ರಮಾಣೀಕರಣದಿಂದ ನಮ್ಗೆ ಅರ್ಥವಾಗೋದೇನಂದ್ರೆ ಕೃಷ್ಣ ನವ ಯೌವನ ಆಗಿರ್ತಾನೆ ಅಂತ ಬಿಟ್ಟು. ನಂತರ ನಿರಾಕಾರವಾದಿಗಳಿಗೂ ಒಂದು ತಪ್ಪು ಕಲ್ಪನೆ ಇದೆ. ಅಂದ್ರೆ ಒಂದು ಲೌಕಿಕ ಸತ್ವಗುಣದ ಶರೀರವನ್ನು ಧರಿಸಿಕೊಂಡು ಬರ್ತಾನೆ ಅಂದ್ಬಿಟ್ಟು. ಆದ್ರೆ ಇಲ್ಲಿ ಸ್ವತಃ ಶ್ರೀ ಶಂಕರಾಚಾರ್ಯರು ಒಪ್ಕೊಂಡಿದ್ದಾರೆ. ಶಂಕರಾಚಾರ್ಯರು ಸಾರಿ ಮಹಾನ್ ಅವರು ಮಾಯಾವಾದಿಗಳು, ಅವರೇ ಹೇಳಿದ್ದಾರೆ, ನಾರಾಯಣ ಪರೋ ಅವ್ಯಕ್ತ ಅಂತಂದ್ರೆ ನಾರಾಯಣ ಈ ಭೌತಿಕ ಸೃಷ್ಟಿಯ ಪರೋ ವ್ಯಕ್ತ, ಅಂದ್ರೆ ಆಚೆಗಡೆ ಇರುವವನು, ಭೌತಿಕ ವ್ಯಕ್ತಿತ್ವದ ಅವಲ್ಲ ಅಂದ್ಬಿಟ್ಟು. ಅದರಿಂದ ಭಗವಂತನ ಶರೀರ ವಿಶುದ್ಧ ಸತ್ವದಿಂದ ಮತ್ತು ಮಾಯ ಗುಣಗಳಿಗೆ ಸಿಲುಕದ ದಿವ್ಯಾನಂದವಾದ ಶರೀರ. ಸೊ ನಂತರ ದೇವತೆಗಳು ಸಲ್ಲಿಸಿದ ಈ ಪ್ರಾರ್ಥನೆಯ ನಾಮ ರೂಪ ಮತ್ತು ಗುಣಗಳ ದಿವ್ಯತೆ ಅತ್ಯಂತ ಸುಂದರವಾಗಿ ಭಗವಂತನ ನಾಮ ರೂಪ ಮತ್ತು ಗುಣಗಳ ದಿವ್ಯತೆಯನ್ನು ಈ ಶ್ಲೋಕದಲ್ಲಿ ದೇವತೆಗಳು ಅತ್ಯಂತ ಸ್ಪಷ್ಟವಾಗಿ ಸುಂದರವಾಗಿ ಹೇಳಿದ್ದಾರೆ. ಸೊ ನಂತರ ಇಲ್ಲಿ ದೇವತೆಗಳ ಮುಂದೆ ಏನ್ ಹೇಳ್ತಾ ಇದಂದ್ರೆ, ಕೇವಲ ಪ್ರೀತಿಯಿಂದ ಭಗವಂತನ ನೋಡ್ಲಿಕ್ಕೆ ಸಾಧ್ಯ, ಅಂದ್ರೆ ಭಕ್ತಿಯಿಂದ ಮಾತ್ರ. ನಿರಾಕಾರವಾದಿಗಳು ಏನ್ ಮಾಡ್ತಾರೆ, ಭಗವಂತನ ಹೆಸರುಗಳು ಮತ್ತು ಅವನು ಮಾಡುವ ಕೆಲಸಕ್ಕೆ ಅನುಗುಣವಾಗಿ ಇಡಲ್ಪಟ್ಟಿದೆ ಅಂದ್ಕೊಂಡ್ಬಿಡ್ತಾರೆ. ಅಂದ್ರೆ ವರಹ ಮೂರ್ತಿ ಅಂದ್ರೆ ಅವನು ವರಹ ಮೂರ್ತಿ ಕೆಲಸ ಮಾಡ್ತಾ ಇದ್ದಾನೆ, ಅದಕ್ಕೆ ವರಹ ಅಂದ್ಕೊಂಡಿದ್ದಾರೆ. ಆದ್ರೆ ಕೇವಲ ಭಕ್ತರಿಗೆ ಮಾತ್ರ ಗೊತ್ತಾಗತ್ತೆ ಆ ಭಗವಂತ ಮಾಡುವ ಲೀಲೆಗಳು ಮತ್ತು ಅವನ ದಿವ್ಯ ಸೌಂದರ್ಯದ ಪ್ರತಿಬಿಂಬಗಳಾಗಿರ್ತವೆ ಅವನ ಅವತಾರಗಳೆಲ್ಲ ಅಂದ್ಬಿಟ್ಟು. ಸೊ ಮೊದಲನೇದಾಗಿ ಕೃಷ್ಣ ಅಂದ್ರೆ ಸರ್ವರನ್ನು ಆಕರ್ಷಿಸುವವನು, ಆಲ್ ಅಟ್ರಾಕ್ಟಿವ್ ಅಂದ್ಬಿಟ್ಟು. ಅಲ್ಲಿ ಕೃಷ್ಣನಿಗೆ ಮುನ್ನೊಂದು ಹೆಸರಿದೆ, ಶ್ಯಾಮ ಸುಂದರ, ಗಿರಿಧಾರಿ, ದೇವಕಿ ನಂದನ, ನಂದನಂದನ, ಯಶೋಧನಂದನ. ಈ ರೀತಿಯಾಗಿ ಅನೇಕ ರಾಧಾಕೃಷ್ಣ, ಈ ರೀತಿಯಾಗಿ ಅನೇಕ ಹೆಸರುಗಳಿದಾವೆ ಅವನಿಗೆ. ಸೊ ಅದರಿಂದ ಇದು ಈ ಎಲ್ಲ ಹೆಸರುಗಳನ್ನು ಇಟ್ಕೊಂಡ್ರು ಭಗವಂತ ಕೊಟ್ಟರು ಕೂಡ ಎಲ್ರಿಗೂ ಕೂಡ ಭಗವಂತ ಕಾಣಿಸೋದಿಲ್ಲ. ಕಣ್ಣು ಮುಂದೆ ಬಂದ್ರು ಕೂಡ ಅವನು ಭಗವಂತ ಅಂತ ಜನಗಳಿಗೆ ಅನ್ಸೋದೇ ಇಲ್ಲ. ಯಾಕಂದ್ರೆ ಅವನು ಯೋಗ ಮಾಯೆಯ ಪರದೆಯಲ್ಲಿ ಇರ್ತಾನೆ. ಯೋಗ ಅಂದ್ರೆ ಭಗವಂತ ಅವನೇ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ. ಏನ್ ಹೇಳಿದಾನೆ, ನಾಹಂ ಪ್ರಕಾಶ ಸರ್ವಸ್ಯ ಯೋಗ ಮಾಯಾ ಸಮಾವೃತ. ಅಂದ್ರೆ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಎಲ್ಲರೂ ಕೂಡ ಕೃಷ್ಣನ್ ನೋಡಿದ್ರು, ಆದ್ರೆ ಎಲ್ರಿಗೂ ಕೂಡ ಅವನೇ ಕೃಷ್ಣ ಅಂತ ಗೊತ್ತಾಗ್ಲೇ ಇಲ್ಲ, ಅವನೇ ಭಗವಂತ ಅಂತ ಗೊತ್ತಾಗ್ಲೇ ಇಲ್ಲ. ಗೊತ್ತಾಗಿದ್ದು ಕೇವಲ 8 ಜನಗಳಿಗೆ ಮಾತ್ರ, ಮಿಕ್ಕದವ್ರಿಗೆ ಯಾರಿಗೂ ಗೊತ್ತಾಗ್ಲಿಲ್ಲ. ಅಷ್ಟೊಂದು ಕೋಟಿ ಜನಗಳಿದ್ರು, ಸುಮಾರು 64 ಕೋಟಿಗಿಂತ ಹೆಚ್ಚು ಜನ ಆ ಯುದ್ಧ ಭೂಮಿಯಲ್ಲಿದ್ರು. ಅಂದ್ರೆ 18 ಅಕ್ಷಾಯಿಣಿ ಸೈನ್ಯ ಅಂದ್ರೆ ಸುಮಾರು 64 ಕೋಟಿ ಜನಗಳು ಅಂದ್ರೆ ಸೈನಿಕರಿದ್ರು ಆ ಭೂಮಿಯಲ್ಲಿ. ಅಷ್ಟು ಜೀವಿಗಳಿಗೆ ಕೇವಲ ಒಂದು 8-10 ಜನಕ್ಕೆ ಮಾತ್ರ ಗೊತ್ತಾಗಿತ್ತು ಅವನು ಭಗವಂತ ಅಂದ್ಬಿಟ್ಟು, ಮಿಕ್ಕದವ್ರಿಗೆ ಯಾರಿಗೂ ಗೊತ್ತಾಗ್ಲೇ ಇಲ್ಲ. ಅದರಿಂದ ಅವಜಾನಂತಿ ಮಾಮೂಢ. ಸೊ ಅವನ ಇದರಲ್ಲಿ ಜನಗಳಿಗೆ ಗೊತ್ತೇ ಆಗೋದಿಲ್ಲ. ಅದರಿಂದ ಭಗವಂತನ ಸಮ್ಮುಖದಲ್ಲಿ ಮುಡಿದ ಯಾರ್ಯಾರು ಪ್ರಾಣ ಕೊಡ್ತಾರೆ ಯುದ್ಧದಲ್ಲಿ, ಎಲ್ಲರೂ ಕೂಡ ಭಗವಂತ ಮುಕ್ತಿ ಕೊಡ್ತಾನೆ. ಯಾಕಂದ್ರೆ ಭಗವಂತನ ಒಂದು ದರ್ಶನವೇ ಪವಿತ್ರವಾದದ್ದು. ಭಗವಂತನ ಒಂದು ದರ್ಶನವಾದರೆ ಅಲ್ಲಿಗೆ ಮುಗೀತು ಅಷ್ಟೇ. ನಂತರ ಇವನ ಆಚಾರ್ಯರು ಕೂಡ ಹೇಳಿದ್ದಾರೆ, ಒಂದು ಅಥಾರಿಟಿ ಆಚಾರ್ಯರು, ನಮ್ಗೆ ಅನೇಕ ಆಚಾರ್ಯಗಳಿದ್ದಾರೆ. ನಮಗೆ ಒಂದು ವೇಳೆ ಕೃಷ್ಣನು ಕಲ್ಪಿತನಾಗಿದ್ರೆ, ಅಂದ್ರೆ ಒಂದು ಇಮೇಜಿನರಿ ಆಗಿದ್ರೆ ಕೃಷ್ಣನ ಮೂರ್ತಿ, ಶ್ರೀಧರ ಸ್ವಾಮಿಗಳು, ರೂಪ ಗೋಸ್ವಾಮಿಗಳು, ವಿಜಯಧ್ವಜರು ಮತ್ತು ವಲ್ಲಭಾಚಾರ್ಯರಂತ ಅಪ್ರತಿಮ ವಿದ್ವಾಂಸರು
ತಮ್ಮ ಜೀವನವನ್ನೇ ದಾರಿ ಎರೆದು ಅವನ ಬಗ್ಗೆ ಸಾವಿರಾರು ಪುಟಗಳ ವ್ಯಾಖ್ಯಾನವನ್ನು ಏಕೆ ಬರಿತಾ ಇದ್ರು? ಅವ್ರಿಗೇನ್ ಮಾಡಕ್ ಕೆಲಸ ಇರ್ಲಿಲ್ವಾ? ಸೊ ಈ ಆಚಾರ್ಯರು ಕೇವಲ ಬರೀ ವಿಜ್ಞಾನಿಗಳಲ್ಲ, ಅವರು ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರುವಂಥದ್ದು. ಸೊ ಇಲ್ಲಿ ಶ್ರೀಧರ ಗೋಸ್ವಾಮಿಗಳು, ರೂಪ ಗೋಸ್ವಾಮಿಗಳು ಇವರೆಲ್ಲ ನಮ್ಗೆ ಗೊತ್ತಿದ್ದಾರೆ, ವಲ್ಲಭಾಚಾರ್ಯರು ಎಲ್ಲ ಗೊತ್ತು. ಅದು ವಿಜಯಧ್ವಜರು ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿಲ್ಲ ಅನ್ಕೋತೇನೆ. ಇಲ್ಲಿ ವಿಜಯಧ್ವಜರು ಅಂದ್ರೆ ವಿಜಯಧ್ವಜ ತೀರ್ಥರು ಈ ಕರ್ನಾಟಕದ ಮಧ್ವ ಪರಂಪರೆಯ ಶ್ರೇಷ್ಠ ಆಚಾರ್ಯರು. ಅವರು ಶ್ರೀಮದ್ ಭಾಗವತಕ್ಕೆ ನೀಡಿದ ಪದರತ್ನಾವಳಿ ಅಂತ ಒಂದು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅದು ಕೃಷ್ಣನ ದಿವ್ಯತೆಯನ್ನು ತುಂಬಾ ಉತ್ತಮವಾಗಿ ಅಲ್ಲಿ ಅವರು ಹೇಳಿದ್ದಾರೆ. ಸೊ ಇಲ್ಲಿ ಇವರು ಶ್ರೀ ಮಧ್ವಾಚಾರ್ಯರ ದ್ವೈತ ಪರಂಪರೆಯಲ್ಲಿ ಬಂದಿರುವಂತರು ಶ್ರೀ ವಿಜಯಧ್ವಜ ತೀರ್ಥರು. ಸೊ ಇವರು ಕೂಡ ಸುಮಾರು 15ನೇ ಶತಮಾನದ ಅತ್ಯಂತ ಪ್ರಮುಖರಾದ ಆಚಾರ್ಯರು. ಇವರನ್ನು ಭಗವಾನ್ ಪ್ರಸ್ಥಾನ್ ಅಥವಾ ಅಗ್ರಗಣ್ಯ ಆಚಾರ್ಯ ಅಂತ ಪರಿಗಣಿಸಲಾಗುತ್ತೆ. ಇವರು ಹಿನ್ನೆಲೆ ಏನಂದ್ರೆ, ಇವರು ನಮಗೆಲ್ಲ ಗೊತ್ತಿದೆ, ಉಡುಪಿಯಲ್ಲಿ ಅಷ್ಟಮಠಗಳಿದ್ದಾವೆ. ಅದರಲ್ಲಿ ಒಂದು ಮಠ ಶ್ರೀ ಪೇಜಾವರ ಅಧೋಕ್ಷಜ ಮಠ ಅಂದ್ಬಿಟ್ಟು. ಆ ಮಠದ ಈ ಪೇಜಾವರ ಅಧೋಕ್ಷಜ ಮಠದ ಪರಂಪರೆಗೆ ಸೇರಿದವರು ವಿಜಯಧ್ವಜ ತೀರ್ಥರು. ಇವರು ಶ್ರೀ ಮಹೇಂದ್ರ ತೀರ್ಥರ ಶಿಷ್ಯರು. ಇವರ ಇಡೀ ಜೀವನ ಏನಿದೆ ಶ್ರೀಮದ್ ಭಾಗವತದ ಅಧ್ಯಯನ ಮತ್ತು ಪ್ರಚಾರಕ್ಕಾಗಿ ಅವರು ಮುಡಿಪಾಕಿಟ್ಟಿದ್ರು. ಕೇವಲ ಶ್ರೀಮದ್ ಭಾಗವತನ ಅಧ್ಯಯನ ಮಾಡುವುದು ಮತ್ತು ಅದನ್ನು ಪ್ರಚಾರ ಮಾಡುವುದು. ಮತ್ತು ಇವರ ತಪೋಶಕ್ತಿ ಎಷ್ಟು ಕಠಿಣವಾಗಿತ್ತಂದ್ರೆ, ಭಾಗವತದ ಪ್ರತಿಯೊಂದು ಶ್ಲೋಕವಾದ ಗಹನವಾದ ಅರ್ಥ ಅವರಿಗೆ ಕರಗತವಾಗುತ್ತು ಅಂತ ಹೇಳ್ತಾರೆ. ಅದರಿಂದ ಶ್ರೀಮದ್ ಭಾಗವತಿಗೆ ಅನೇಕ ವ್ಯಾಖ್ಯಾನಗಳಿದ್ರೂ ಕೂಡ ವಿಜಯಧ್ವಜ ತೀರ್ಥರ ಪದರತ್ನಾವಳಿ ಒಂದು ವಿಶೇಷ ವ್ಯಾಖ್ಯಾನವಿದೆ, ಅದಕ್ಕೊಂದು ವಿಶೇಷ ಸ್ಥಾನ ಇದೆ. ಸೊ ಇಲ್ಲಿ ಯಾಕೆಂದ್ರೆ ಭಾಗವತದ ಮೂಲ ಶ್ಲೋಕಗಳಲ್ಲಿ ಕಾಲಕ್ರಮೇಣ ಉಂಟಾದ ಎಲ್ಲಾ ಬದಲಾವಣೆಗಳನ್ನು ಅವರು ಸರಿಪಡಿಸಿ ನಿಖರವಾದ ಒಂದು ಪಾಠವನ್ನು ಅವ್ರು ಗುರುತಿಸಿದ್ದಾರೆ. ಅದರಿಂದ ಅವರು ಮಾಡಿರುವ ಸಂಪ್ರದಾಯ ಪುಸ್ತಕಗಳನ್ನೇ ನಿಜವಾದ ಅಧಿಕೃತ ಅಂತ ನಂಬಲಾಗ್ಲಾಗುತ್ತೆ. ಮತ್ತು ಇಲ್ಲಿ ಕೃಷ್ಣನ ದಿವ್ಯದ ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಇವರು ದಶಮಸ್ಕಂದದ ಪ್ರತಿಯೊಂದು ಲೀಲೆಯಲ್ಲೂ ಕೂಡ ಕೃಷ್ಣನು ಹೇಗೆ ದೋಷದಿಂದ ದೂರವಾಗಿದ್ದಾನೆ ಮತ್ತು ಸಕಲ ಕಲ್ಯಾಣ ಗುಣ ಸಂಪೂರ್ಣ ಎನ್ನುವುದನ್ನು ತುಂಬಾ ತಾರ್ಕಿಕವಾಗಿ ಇವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಶ್ರೀ ಪೇಜಾವರ್, ಇವರು ಶ್ರೀ ವಿಜಯಧ್ವಜ ತೀರ್ಥರು. ನಂತರ ಈ ಹರಿದಾಸರ ಒಂದು ದಾಸ ಸಾಹಿತ್ಯ ಅಂತ ನಮ್ಗೆಲ್ಲ ಗೊತ್ತಿದೆ ಅಲ್ಲ, ಪುರಂದರದಾಸರು, ಕನಕದಾಸರು ಇತ್ಯಾದಿ, ಇದನ್ನ ದಾಸ ಸಾಹಿತ್ಯ ಅಂತಾರೆ. ಇವರು ಪುರಂದರದಾಸರು, ಕನಕದಾಸರು ಇವರೆಲ್ಲ ಕೂಡ ವಿಜಯಧ್ವಜ ತೀರ್ಥರ ವ್ಯಾಖ್ಯಾನವೇ ಅದರ ಆಧಾರದ ಮೇಲೇನೆ ತಮ್ಮ ಕೀರ್ತನೆಗಳನ್ನು ಅವರೆಲ್ಲ ಬರೆದಿರೋದು. ಸೊ ಅದರಿಂದ ಈ ಭಾಗವತದ ಪ್ರಸಂಗಗಳು, ಇವರು ದಾಸರು ಬರೆದಿರುವ ಎಲ್ಲ ಭಾಗವತದ ಪ್ರಸಂಗಗಳ ಕೀರ್ತನೆಗಳೆಲ್ಲ ಆಗಿದೆ ಹೆಚ್ಚಾಗಿ ವಿಜಯಧ್ವಜ ವ್ಯಾಖ್ಯಾನವನ್ನೇ ಅನುಸರಿಸಿ ಅದರ ಮೇಲೆ ಒಂದು ನಿಂತಿರುವಂಥದ್ದು. ಸೊ ಅದರಿಂದ ಇವರೆಲ್ಲರೂ ಕೂಡ ಇಷ್ಟೊಂದು ದೊಡ್ಡ ದೊಡ್ಡ ಗುರುಗಳು ಮಾಡ್ಲಿಕ್ಕೆ ಕೆಲಸ ಇಲ್ವ ಅವರಿಗೆಲ್ಲ ಕೃಷ್ಣನ ಗುರುಪದ ಬಗ್ಗೆ ಬರೀಲಿಕ್ಕೆ. ಆದ್ರಿಂದ ನಾವು ವಿಜ್ಞಾನ ಅಜ್ಞಾನ ಇದೇನಿದೆ ಇದು ಈ ಶ್ಲೋಕದ ಅಂತರಂತೆ ವಿಜಯಧ್ವಜರು ಕೂಡ ತಮ್ಮ ವ್ಯಾಖ್ಯಾನದ ಮೂಲಕ ಭಾಗವತದ ಮೇಲಿದ್ದ ಅಜ್ಞಾನದ ಪರದೆಯನ್ನು ಹರಿಸಿ ಅದರ ನೈಜ ಜ್ಞಾನದ ಪ್ರಕಾಶವನ್ನು ನಮ್ಗೆಲ್ಲ ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ಈ ಶ್ಲೋಕ ತುಂಬಾ ಉತ್ತಮವಾಗಿದೆ. ಸೊ ಅದರಿಂದ ಯಾರಿಗಾದ್ರೂ ನಿಮ್ಗೆ ಪದರತ್ನಾವಳಿ ಪುಸ್ತಕ ಸಿಕ್ಕಿದ್ರೆ ಓದ್ಲಿಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ನಿಲ್ಲಿಸೋಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಮುಂದಿನ ವಾರ 37ನೇ ಶ್ಲೋಕದಿಂದ ಮುಂದುವರ್ಸ್ಕೊಂಡು 36ನೇ ಶ್ಲೋಕದಿಂದ ಮುಂದುವರ್ಸ್ಕೊಂಡು ಹೋಗೋಣ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. ಆಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ?